يا أيها الذين آمنوا كتب عليكم الصيام كما كتب على الذين من قبلكم لعلكم تتقون أياما معدودات فمن كان منكم مريضا أو على سفر فعدة من أيام أخر وعلى الذين يطيقونه فدية طعام مسكين فمن تطوع خيرا فهو خير له وأن تصوموا خير لكم إن كنتم تعلمون شهر رمضان الذي أنزل فيه القرآن هدى للناس وبينات من الهدى والفرقان فمن شهد منكم الشهر فليصم ومن كان منكم مريضا أو على سفر فعدة من أيام أخر يريد الله بكم اليسر ولا يريد بكم العسر ولتكملوا العدة ولتكبروا الله على ما هداكم ولعلكم تشكرون وإذا سألك عبادي عني فإني قريب أجيب دعوة الداع إذا دعان فليستجيبوا لي وليؤمنوا بي لعلهم يرشدون. ಅಲ್-ಬಕರ ಇದರ 183ರಿಂದ 186ರವರೆಗಿನ ಸೂಕ್ತದ ಅರಬಿ ಮೂಲವನ್ನು ಪಠಿಸಿದಂತಹ ಬ್ರದರ್ ನಜೀಬ್ ಸಾಕಿಬ್ ಇವರಿಗೆ ಕೃತಜ್ಞತೆಗಳು. ಇದೀಗ ಅದರ ಕನ್ನಡ ಪದವನ್ನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಓ ಸತ್ಯ ವಿಶ್ವಾಸಿಗಳೇ, ಗತ ಪ್ರವಾದಿಗಳ ಅನುಯಾಯಿಗಳಿಗೆ ಕಡ್ಡಾಯಗೊಳಿಸಿದ್ದಂತೆಯೇ ನಿಮ್ಮ ಮೇಲೂ ಉಪವಾಸ ವ್ರತವನ್ನು ಕಡ್ಡಾಯಗೊಳಿಸಲಾಗಿದೆ. ಇದರಿಂದ ನಿಮ್ಮಲ್ಲಿ ಧರ್ಮನಿಷ್ಠೆಯ ಗುಣವಿಶೇಷ ಉಂಟಾಗುವುದೆಂದು ಆಶಿಸಲಾಗಿದೆ. ಎಣಿಕೆಯ ಕೆಲವೇ ದಿನಗಳ ಉಪವಾಸ ವ್ರತವನ್ನು ನೀವೆಲ್ಲಾದರೂ ರೋಗಿಯಾಗಿದ್ದರೆ ಅಥವಾ ಪ್ರಯಾಣದಲ್ಲಿದ್ದರೆ ಇತರ ದಿನಗಳಲ್ಲಿ ಅಷ್ಟೇ ಸಂಖ್ಯೆಯನ್ನು ಪೂರ್ತಿಗೊಳಿಸಿಕೊಳ್ಳಬೇಕು. ಉಪವಾಸವಿರಲು ಶಕ್ತರಾದವರು ಉಪವಾಸವಿರದಿದ್ದರೆ ಪ್ರಾಯಶ್ಚಿತ್ತವನ್ನು ಕೊಡಬೇಕು. ಒಂದು ದಿನದ ಉಪವಾಸದ ಪ್ರಾಯಶ್ಚಿತ್ತವು ಓರ್ವ ಬಡವನಿಗೆ ಆಹಾರ ನೀಡುವುದಾಗಿದೆ ಮತ್ತು ತನ್ನ ಇಚ್ಛೆಯಿಂದ ಇನ್ನಷ್ಟು ಸತ್ಕಾರ್ಯ ಮಾಡಿದರೆ ಇದು ಅವನಿಗೆ ಇನ್ನೂ ಉತ್ತಮ. ಆದರೆ ನೀವು ಅರಿಯುವವರಾಗಿದ್ದರೆ ಉಪವಾಸವಿರುವುದೇ ನಿಮಗೆ ಅತ್ಯುತ್ತಮ. ಮಾನವರಿಗೆ ಸಾಧ್ಯಂತ ಸನ್ಮಾರ್ಗ, ಮಾರ್ಗದರ್ಶಕ ಮತ್ತು ಸತ್ಯಾಸತ್ಯಗಳಲ್ಲಿರುವ ಅಂತರವನ್ನು ಸುವ್ಯಕ್ತವಾಗಿ ತಿಳಿಸುವ ಶಿಕ್ಷಣಗಳನ್ನೊಳಗೊಂಡಿರುವ ಕುರಾನ್ ಅವತೀರ್ಣಗೊಂಡ ತಿಂಗಳು ರಮಜಾನ್ ಆಗಿರುತ್ತದೆ. ಆದುದರಿಂದ ಯಾವನಾದರೂ ಈ ತಿಂಗಳನ್ನು ಹೊಂದಿದಾಗ ಅವನು ಆ ಸಂಪೂರ್ಣ ತಿಂಗಳ ಉಪವಾಸ ವ್ರತವನ್ನು ಆಚರಿಸಬೇಕು. ಯಾವನಾದರೂ ರೋಗಿಯಾಗಿದ್ದರೆ ಅಥವಾ ಪ್ರಯಾಣಿಕನಾಗಿದ್ದರೆ ಆತನು ಇತರ ದಿನಗಳಲ್ಲಿ ಉಪವಾಸ ದಿನಗಳ ಸಂಖ್ಯೆಯನ್ನು ಪೂರ್ತಿಗೊಳಿಸಬೇಕು. ಅಲ್ಲಾಹನು ನಿಮಗೆ ಸೌಲಭ್ಯವನ್ನೀಯಲು ಬಯಸುತ್ತಾನೆ, ನಿಮ್ಮನ್ನು ಕಷ್ಟಕ್ಕೀಡು ಮಾಡಲು ಇಚ್ಛಿಸುವುದಿಲ್ಲ. ನೀವು ಉಪವಾಸದ ಸಂಖ್ಯೆಯನ್ನು ಪೂರ್ತಿಗೊಳಿಸಲು ಅನುಕೂಲವಾಗುವಂತೆಯೂ ಸನ್ಮಾರ್ಗದರ್ಶನದ ಮೂಲಕ ನಿಮ್ಮನ್ನು ಪ್ರತಿಷ್ಠಿತಗೊಳಿಸಿದ ಅಲ್ಲಾಹನ ಮಹಿಮೆಯನ್ನು ಕೊಂಡಾಡುತ್ತಾ ಅವನಿಗೆ ಕೃತಜ್ಞರಾಗಿರಲಿಕ್ಕಾಗಿಯೂ ಈ ವಿಧಾನವನ್ನು ತೋರಿಸಿಕೊಡಲಾಗಿದೆ. ಓ ಪೈಗಂಬರರೇ, ನನ್ನ ದಾಸರು ನಿಮ್ಮೊಡನೆ ನನ್ನ ಬಗ್ಗೆ ಕೇಳಿದರೆ ನಾನು ಅವರಿಗೆ ನಿಕಟನಾಗಿದ್ದೇನೆಂದು ಪ್ರಾರ್ಥಿಸುವವನು ನನ್ನನ್ನು ಪ್ರಾರ್ಥಿಸಿದಾಗ ಅವನ ಪ್ರಾರ್ಥನೆಯನ್ನು ಆಲಿಸುತ್ತೇನೆಂದು ಅದಕ್ಕೆ ಉತ್ತರಿಸುತ್ತೇನೆಂದು ಅವರಿಗೆ ಹೇಳಿರಿ. ಆದುದರಿಂದ ಅವರು ನನ್ನ ಕರೆಗೆ ಹೋಗಡಲಿ ಮತ್ತು ನನ್ನ ಮೇಲೆ ವಿಶ್ವಾಸವಿರಿಸಲಿ. ಇದನ್ನು ಅವರಿಗೆ ತಿಳಿಸಿಬಿಡಿರಿ, ಅವರು ಸನ್ಮಾರ್ಗ ಪಡೆಯಲೂಬಹುದು. ಪ್ರಥಮವಾಗಿ ನಾನು ಸ್ವಾಗತವನ್ನು ಕೈಗೊಳ್ಳಲು ನಾನು ಬಯಸ್ತಾ ಇದ್ದೇನೆ.
ಇಲ್ಲಿನ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಗುರುಗಳ ರೆವರೆಂಡ್ ಫಾದರ್ ಎಲಿಯಾಸ್ ಡಿಸೋಜ ನಿತ್ಯಾನಂದ ಚರ್ಚ್ ಭಗವತಿ ಇವರು ಬಂದಿದ್ದಾರೆ. ನಾನು ಮಂಜೂರು ಹುದ್ದಾದ ಪರವಾಗಿ ಬಹಳ ಹೃತ್ಪೂರ್ವವಾದ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತೇನೆ. ಮದರಸಗಳ ಗುರುಗೋಕುಲಗಳ ಇದರ ಬಗ್ಗೆ ಸಂಶಯ ಜನರಿಗೆ. ಯಾಕೆ ಈ ಸಂಶಯ? ಕಳೆದ ಶತಮಾನದಲ್ಲಿ ಧರ್ಮವನ್ನು ಮುನ್ನಡೆಸುವ ಧರ್ಮದ ಗುರುಗಳಾಗಿದೆ. ಧರ್ಮ ಗುರುಗಳಾಗಿದೆ ನಮಗೆ ಧರ್ಮ ಕಲಿಸುವುದು, ಧರ್ಮದ ಅಗತ್ಯದ ಬಗ್ಗೆ ಜನರಿಗೆ ತಿಳಿಸಿದ್ದು, ಜನರನ್ನು ಸಂಸ್ಕರಿಸಿದ್ದು, ಇದೆಲ್ಲ ಧರ್ಮ ಗುರುಗಳ ಕೆಲಸ. ಮುಖ್ಯವಾಗಿ ಅದನ್ನು ಹೇಳ್ತಾ ಇದ್ದೆ. ಇಂದು ಧರ್ಮ ಏನಾಗಿದೆ ಎಂದರೆ ಕೆಲವು ರಾಜಕೀಯ ಶಕ್ತಿಗಳು ಧರ್ಮವನ್ನು ಮುನ್ನಡೆಸ್ತಾ ಇದ್ದಾರೆ ಅಲ್ವಾ? ಒಂದು ಕ್ರಮದಲ್ಲಿ ಮಸೀದಿ ಮಠ ಮಂದಿರಗಳು ಜನರನ್ನು ಸಂಸ್ಕರಿಸುವ ಜನರನ್ನು ಒಟ್ಟುಗೂಡಿಸುವ, ಜನರಿಗೆ ನೀತಿಗಳನ್ನು ಕಲಿಸುವ, ಜನರಿಗೆ ಧರ್ಮ ಮೌಲ್ಯಗಳನ್ನು ಕಲಿಸುವ ಕೆಲಸ ಮಾಡ್ತೀವಿ. ಹಿಂದೇನಾಯಿತು? ಇಂದು ರಾಜಕೀಯ ಶಕ್ತಿಗಳು ಧರ್ಮದಲ್ಲಿ ಮಾತನಾಡ್ತಾರೆ. ನಾನು ಒಂದು ವಾಸ್ತವಿಕತೆಯಲ್ಲಿ ಹೇಳುವುದು, ಇಂದು ಮಸೀದಿ ಮತ್ತು ಆರಾಧನಾಲಯಗಳು ಯಾಕೆ ಸಂಶಯಕ್ಕೊಳಪಟ್ಟಿವೆ? ಅಂದು ಧರ್ಮದ ಗುರುಗಳು ಧರ್ಮದ ಕೆಲಸ ಮಾಡುತ್ತಿರುವಾಗ ಇರಲಿಲ್ಲ. ಇಲ್ಲಿ ನಾವು ಧರ್ಮವನ್ನು ರಾಜಕೀಯ ಶಕ್ತಿಯ ಉಪಯೋಗಕ್ಕಾಗಿ ಕೊಟ್ಟಾಗ ನಮ್ಮ ಮಸೀದಿಗಳು, ನಮ್ಮ ಗುರುಕುಲಗಳು, ನಮ್ಮ ಮದರಸಗಳು ಎಲ್ಲವೂ ತಪ್ಪು ಗ್ರಹಿಗಳಿಗೆ ಉಂಟಾಯಿತು. ಯಾಕೆಂದರೆ ರಾಜಕೀಯ ಶಕ್ತಿಗಳು ಧರ್ಮವನ್ನು ತಮ್ಮ ರಾಜಕೀಯ ದಾಳವಾಗಿ ಅವರು ಅದನ್ನು ಪರಿಗಣಿಸಿದರು, ಅದು ಮಾಡಿದರು. ಆ ಮುಖಾಂತರ ಧರ್ಮವು ಇದು ಭಯೋತ್ಪಾದನೆಗೆ ತುತ್ತಾಗಿದೆ. ಧರ್ಮದ ಹೆಸರಿನಲ್ಲಿ ಹಿಂಸೆಗಳಿಗೆ ಸುರಾಯಿತು. ಧರ್ಮವೇ ಜನರನ್ನು ದೂರಗೊಳಿಸುವಂತಹ ಕೆಲಸ ಮಾಡಿ ಆಕ್ಚುಲಿ ಧರ್ಮ ಜನರನ್ನು ಒಟ್ಟುಗೂಡಿಸುವಂತಹ ಕೆಲಸ. ಮಸ್ಜಿದುಲ್ ಹುದಾ ಈ ಕಾರ್ಯಕ್ರಮ ಆಯೋಜಿಸುವ ಮುಖ್ಯ ಕಾರಣ ನಮ್ಮ ಧರ್ಮಗಳು ಯಾವುದು ಗೌಪ್ಯವಾಗಿದೆಯೋ, ಗುಟ್ಟಾಗಿದೆಯೋ ಅದನ್ನು ನಮಗೆ ಪಬ್ಲಿಕ್ ಮಾಡಬೇಕು. ಏನು ಮದರಸ, ಏನು ಮಸೀದಿ, ಏನು ಚರ್ಚ್ಗಳು, ಏನು ಗುರುಗೋಕುಲಗಳು, ಏನು ದೇವಸ್ಥಾನಗಳು, ಮಠ ಮಂದಿರಗಳು, ಇದನ್ನು ನಾವು ತೆರೆದಿಡಬೇಕು. ಧರ್ಮ ಗ್ರಂಥಗಳನ್ನು ತೆರೆದಿಡಬೇಕು. ಜನಸಾಮಾನ್ಯರಿಗೆ ಧರ್ಮದ ಗ್ರಂಥಗಳ, ಧರ್ಮದ ನೇತಾರರ ವೈದ್ಯನಲ್ಲಿ ಹಿಸ್ಟ್ರಿಯನ್ನು ನಾವು ಹೇಳುವುದಾಗುತ್ತದೆ. ಈ ಒಂದು ಕಾರಣಕ್ಕಾಗಿ ಇಂಥ ಒಂದು ಐತಿಹಾಸಿಕ ಮಸೀದಿ, ಇಂಥ ನಾವೆಲ್ಲ ಮತ ಧರ್ಮವನ್ನು ಒಟ್ಟುಗೂಡಿಸಿ ನಾವು ಈ ಕಾರ್ಯಕ್ರಮ ಮಾಡಲು ನಾವು ನಿಶ್ಚಯಿಸಿದ್ದೇವೆ. ಎಲ್ಲ ರೀತಿಯಲ್ಲೂ ಧರ್ಮಗಳು, ಎಲ್ಲ ಜನರ ಸ್ವತ್ತು. ನಾವೇನ ತಪ್ಪುಗಳ ಕಂಡ ಮಾಡ್ತೇವೆ. ಇಸ್ಲಾಂ ಅಂದರೆ ಮುಸ್ಲಿಮರ ಸ್ವತ್ತು, ಹಿಂದೂ ಧರ್ಮದ ಹಿಂದೂಗಳ ಸ್ವತ್ತು, ಕ್ರೈಸ್ತ ಧರ್ಮದ ಕ್ರೈಸ್ತರ ಸ್ವತ್ತು, ಬೇರೆ ಧರ್ಮ ಅವರ ಸ್ವತ್ತು ಇರುವುದನ್ನು ನಾವು ಕೈಗೆತ್ತಿಸಿ. ಇದು ದೊಡ್ಡ ಅವಘಡ. ಜಗತ್ತಿನಲ್ಲಿರುವ ಎಲ್ಲ ಧರ್ಮಗಳು ಎಲ್ಲ ಅಂತಾರರು ಅವರಿಗೆ ಅವರ ಆಯ್ಕೆಯ ಇಚ್ಛೆಗಳನ್ನು ಕೊಡಲಾಗಿದೆ ದೇವರು. ಆ ಆಯ್ಕೆ ಅಂತ ಆ ಧರ್ಮವನ್ನು ಇಟ್ಟಿರ್ತಾರೆ, ಅದನ್ನು ಗಮನಿಸ್ತಾರೆ. ಅದೇ ಯಾವುದೇ ಬಲಾತ್ಕಾರ ಕೂಡ ಇಲ್ಲ. ಧರ್ಮದಲ್ಲಿ ಬಲಾತ್ಕಾರ ಮಾಡುವುದು ಅತಿ ದೊಡ್ಡ ಪಾಪ. ಭವಿಷ್ಯವನ್ನು ಬಹಳ ಕಷ್ಟವಾಗಿರುತ್ತದೆ. ಬಲಾತ್ಕಾರ ಧರ್ಮದಲ್ಲಿ ಯಾವುದೇ ಬಲಾತ್ಕಾರವಿಲ್ಲ. ಇವರು ಸತ್ಯವನ್ನು ಹೇಳಿ ಜನರು ಇಷ್ಟಪಡ್ತಾರೆ, ಸ್ವೀಕರಿಸಿ ಇಷ್ಟಪಡ್ತಾರೆ. ಅವರ ಧರ್ಮದಲ್ಲಿ ತಿಳಿಸಬೇಕು. ನೋಡಿ, ದೇವರು ಎಲ್ಲರನ್ನು ಹುಟ್ಟಿದ್ದಾನೆ. ಒಂದು ವೇಳೆ ಈ ಇಸ್ಲಾಂ ಧರ್ಮದವರಿರಬೇಕಾದ್ರೆ ಮುಸ್ಲಿಮರಿರಬೇಕು. ಯಾಕೆ ದೇವರು ಎಲ್ಲರಿಗೂ ಎಲ್ಲವನ್ನು ಕೊಟ್ಟಿದ್ದಾನೆ? ಒಂದು ವೇಳೆ ಹಿಂದೂ ಧರ್ಮ ಇರಬೇಕಾದ್ರೆ ಹಿಂದೂಗಳಿಗೆ ಮಾತ್ರ ಸೂರ್ಯ ಚಂದ್ರ ಇರಬೇಕು. ಯಾಕೆ ಎಲ್ಲರಿಗೂ ಸೂರ್ಯ ಚಂದ್ರ ಕೊಟ್ಟಿದ್ದಾನೆ? ಬಹಳ ಚಿಂತಿಸುವಂತಹ ವಿಚಾರ. ಆದ್ದರಿಂದ ಯಾವ ಈ ಧರ್ಮಗಳು ಯಾವ ಹೆಜ್ಜಾಕಿಗೆ ಅದು ತುತ್ತಾಗಿದ್ದು ರಾಜಕೀಯ ಶಕ್ತಿಗಳಿಂದ ಕೈಯಲ್ಲಿ, ಅದನ್ನು ನಾವು ಪುನರಪಿ ಅವರಿಂದ ಕಸಿದು ನಾವು ಅದನ್ನು ನೈಜ ಧರ್ಮಗುರುಗಳಿಗೆ ಅದನ್ನು ವಾಯಿಸಬೇಕು. ಆ ಮುಖಾಂತರ
ಎಲ್ಲ ಧರ್ಮಗಳ ಹಬ್ಬಗಳು, ಉಪವಾಸಗಳು ಎಲ್ಲವೂ ಜನರಿಗೆ ತಿಳಿದಿರಬೇಕು. ಈ ಒಂದು ಕಾರಣಕ್ಕಾಗಿ ಮಾತ್ರ ಮತ್ತಿರುವುದ ಈ ಇಫ್ತಾರ್ ಊಟವನ್ನು ಆಯೋಜಿಸಿ ನಾನು ನಮ್ಮ ಎಲ್ಲ ಮುಖ್ಯ ಅತಿಥಿಗಳು ಹಾಗೂ ಬಂದಿರುವ ಎಲ್ಲ ಮುಖ್ಯ ಗಣ್ಯ ಅತಿಥಿಗಳನ್ನು ಬಹಳ ಹೃದಯವಾದ ಸ್ವಾಗತವನ್ನು ಕೋರುತ್ತಾ ಸೃಷ್ಟಿಕರ್ತನಾದ ದೇವರು ಮತ್ತಿರುವುದ ಯಾವ ಉದ್ದೇಶವನ್ನು ಇಟ್ಟು ಈ ಸರ್ವಧರ್ಮೀಯ ಒಂದು ಇಫ್ತಾರ್ ಊಟವನ್ನು ಆಯೋಜಿಸಲು ಯಾವ ಉದ್ದೇಶಕ್ಕಾಗಿ ಆಚರಿಸಬೇಕು ಆ ಉದ್ದೇಶಗಳಿಗೆ ನಾವು ಹೋಗಬೇಕು. ಆ ಮುಖಾಂತರ ಎಲ್ಲ ಜನರಿಗೆ ಎಲ್ಲ ಧರ್ಮಗಳ ಒಂದು ಸರಿಯಾದ ತಿಳುವಳಿಕೆ ಬರಬೇಕು ಮತ್ತು ಯಾವ ಧರ್ಮವನ್ನು ಮುನ್ನಡೆಸಬೇಕು ಎಂಬುದನ್ನು ಕೂಡ ಜನರಿಗೆ ತಿಳಿಸುವಂತಹ ಒಂದು ಅವಶ್ಯಕತೆಗಳ ಈ ಸಂದರ್ಭದಲ್ಲಿದೆ. ಈ ಕಾರ್ಯಕ್ರಮ ಎಲ್ಲ ದಿಕ್ಕಿನಲ್ಲೂ ಎಲ್ಲ ವ್ಯವಸ್ಥೆಯು ಎಲ್ಲ ಕಾಲಗಳಲ್ಲೂ ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಬೇಕು ಮತ್ತು ಎಲ್ಲ ಧರ್ಮದವರು ಅವರವರ ಧರ್ಮ ಅವರವರ ಮಠ ಮಂದಿರ ಚರ್ಚೆಗಳನ್ನು ತೆರೆದಿದೆ. ಆ ಮುಖಾಂತರ ಅವರವರ ಚರ್ಚೆಗಳಲ್ಲಿ ಅವರವರ ದೇವಸ್ಥಾನಗಳಲ್ಲಿ ಅವರವರ ಧರ್ಮಗಳ ಆಚರಣೆಗಳು ಎಲ್ಲ ಧರ್ಮದೊಂದಿಗೆ ಆಚರಿಸುವಂತಹ ಒಂದು ದೊಡ್ಡ ಅವಕಾಶ ಹೊಂದಲಿ, ಅದು ಉಂಟಾಗಲಿ ಎಂದು ಹೇಳುತ್ತಾ ನಾನು ನನ್ನ ಶಾಸ್ತ್ರ ಮತ್ತು ಈ ಗಣ್ಯರ ಮತ್ತು ಅತಿ ಗಣ್ಯರ ಈ ಸ್ವಾಗತ ಭಾಷಣ ಕೊನೆಗೊಳಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ದೇವರು ಶಾಂತಿ ಸಮಾಧಾನವನ್ನು ನೀಡಲಿ ಎಂದು ಕೋರುತ್ತೇನೆ. ಶಾಂತಿ ಸಮಾಧಾನ ಮುಸ್ಲಿಮರು ಹೇಳುವುದು ಅಲೈಕುಂ ಸಲಾಂ, ಅದೇ ಸೇಮ್ ಅನ್ನು ಕನ್ನಡದಲ್ಲಿ ಶಾಂತಿ ಸಮಾಧಾನ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ದೇವರ ಪರಿಕಲ್ಪನೆ ನಮಗೆ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ನಾವು ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವರ ಸೃಷ್ಟಿಗಳಾಗಿದ್ದಂಥ ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಈ ಒಂದು ವಿಷಯದಿಂದ ನಾನು ಒಂದೆರಡು ಮಾತು ನಿಮ್ಮಲ್ಲಿ ಹಂಚಿಕೊಳ್ಳಲು ಬಯಸ್ತೇನೆ. ಇದು ಒಂದು ಮಸೀದಿ. ಮಸೀದಿ ಅಂದರೆ ಪ್ರಾರ್ಥನೆ ಮಾಡುವಂತಹ ಸ್ಥಳ. ನಾವೆಲ್ಲರೂ ಒಂದು ರೀತಿಯಿಂದ ಪ್ರಾರ್ಥನೆಯನ್ನೇ ಮಾಡಲಿಕ್ಕೆ ಇಲ್ಲಿ ನೆರೆದಿದ್ದೇವೆ. ಈ ಸಂದರ್ಭದಲ್ಲಿ ನಾವು ದೇವರನ್ನು ಕರೆಯುವುದು, ನಮ್ಮೊಂದಿಗೆ ಬಂದು ನಮ್ಮೊಂದಿಗೆ ನೆಲೆಸಿ ನಮ್ಮ ಮನಸ್ಸಿಗೆ ಶಾಂತಿ, ನಮ್ಮ ಆತ್ಮಕ್ಕೆ ಸಮಾಧಾನ, ನಮ್ಮ ಮನಸ್ಸಿಗೆ ಬೆಳಕು, ನಮ್ಮ ಶರೀರಕ್ಕೆ ಆರೋಗ್ಯ, ಈ ಎಲ್ಲ ಬಲಗಳನ್ನು ನಾವು ದೇವರಿಂದ ಬೇಡ್ತೇವೆ. ಈ ದೇವರು ಎಂಬ ಒಂದು ಶಕ್ತಿ ನಮ್ಮ ಮುಸ್ಲಿಂ ಸಮುದಾಯ ಅಲ್ಲಾಹವನ್ನು ಕರೆಯುವವರು, ಕ್ರೈಸ್ತರು ಸರ್ವೇಶ್ವರ ಅಥವಾ ಭಗವಂತ, ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ರೀತಿಯಿಂದ ಈ ದೇವರನ್ನು ಕರೆಯುತ್ತಾರೆ. ಒಂದು ರೀತಿಯಿಂದ ದೇವರು ಸರ್ವವ್ಯಾಪಿ, ಎಲ್ಲವನ್ನು ಆವರಿಸುವಂತ ಒಂದು ದೊಡ್ಡ ಅಗಾಧ ಶಕ್ತಿ. ಅದರಲ್ಲಿ ನಾವಿದ್ದೇವೆ. ಈ ದೇವರ ಒಂದು ರೂಪವನ್ನು ನಾವು ನಮ್ಮ ಮುಂದೆ ತಂದರೆ ಅದರಲ್ಲಿ ಎಲ್ಲ ಜಾತಿಯ ಜನಾಂಗದ ಜನರು ಆ ಒಂದು ದೇವರ ರೂಪದಲ್ಲಿದ್ದಾರೆ. ಈ ಬ್ರಹ್ಮ ಸೃಷ್ಟಿ ಅಂತ ಹೇಳ್ತೇವೆ. ಈ ಬ್ರಹ್ಮನ ಶರೀರದಲ್ಲಿ ಅಗಾಧ ಜನಶಕ್ತಿ ಉಂಟು, ಎಲ್ಲರೂ ಅದರಲ್ಲಿ ಇದ್ದಾರೆ. ಅದೇ ದೇವರು. ಎಲ್ಲ ಜನರು, ಎಲ್ಲ ವಿಷಯ ಈ ದೇವರೆಂಬ ವ್ಯಕ್ತಿಯಲ್ಲಿ ಅಡಕವಾಗಿದೆ. ಅದಕ್ಕೋಸ್ಕರ ನಾವು ಬೇರೆ ಬೇರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಯಾವುದೇ ಧರ್ಮದ ಜನರಿರಬಹುದು, ಯಾವುದೇ ಜನಾಂಗದಲ್ಲಿರ್ಬೋದು, ಯಾವ ಭಾಷೆಯ ಯಾವ ಜಾತಿಯಲ್ಲಿ ಎಲ್ಲರೂ ಇದರಲ್ಲಿ ಇದ್ದಾರೆ. ಹೀಗಂತ ಹೇಳುವಾಗ ನಾವು ಬೇರೆ ಬೇರೆ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಅರ್ಥ ಮಾಡಿಕೊಳ್ಬೇಕು, ಅವರು ಕೂಡ ನಮ್ಮ ಹಾಗೆ ಒಂದೇ ಶರೀರದ ಅಂಗಗಳು. ಇಸ್ಲಾಂ, ಹಿಂದೂ, ಕ್ರಿಶ್ಚಿಯನ್, ಸಿಖ್, ಬುದ್ಧಿಸಂ ಎಲ್ಲ ಧರ್ಮಗಳು ದೇವರ ಸೃಷ್ಟಿ. ಅದರಲ್ಲಿ ನಾವು ಏನ್ ಮಾಡಬೇಕಂದ್ರೆ ದೇವರಿಗೆ ಒಂದೇ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಆಗಲಿಲ್ವಾ? ಈ ಅನೇಕ ಧರ್ಮಗಳು ಮಾಡಿ ಜನ ಕಚ್ಚಾಡುವಂತಹ ಪರಿಸ್ಥಿತಿ ಯಾಕೆ ಬಂದಿದೆ? ದೇವರಿಗೆ ಒಂದೇ ಧರ್ಮ ಮಾಡಿ ಎಲ್ಲ ಮನುಷ್ಯರು ಸುಖ ಶಾಂತಿಯಿಂದ ನೆಲೆಸಿದಂತೆ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಆಗ್ತಿತ್ತು. ಆದರೂ ನಾವೇನು ಅರ್ಥ ಮಾಡಿಕೊಳ್ಬೇಕು, ದೇವರು ನಮ್ಮನ್ನು ಹೀಗೆ ಸೃಷ್ಟಿಸಿದ್ದಾರೆ, ನಮಗೆ ಒಂದು ಬುದ್ಧಿಮತ್ತೆಯನ್ನು ಕೊಟ್ಟಿದ್ದಾರೆ, ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ನಾವು ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ದೇವರ ಪೂಜಿಸುವುದು, ಇದರಿಂದ ನಾವು ಪರರನ್ನು ಪ್ರೀತಿಸುವುದು, ಇದೆಲ್ಲ
ನಮಗೆ ಕೊಟ್ಟಂತ ಒಂದು ಜ್ಞಾನದಲ್ಲಿ ಉಂಟು. ಈ ಜ್ಞಾನವನ್ನು ನಾವು ಅರ್ಥ ಮಾಡಿ ಉಪಯೋಗಿಸಿ ನಾವೆಲ್ಲರೂ ಸಹೋದರರಂತೆ ಮಾಡಿದರೆ ಖಂಡಿತವಾಗಿಯೂ ದೇವರು ನಮಗೆ ಕೊಟ್ಟಂತ ಬುದ್ಧಿವಂತಿಕೆ ಜ್ಞಾನ ಇದರ ನಾವು ಉಪಯೋಗಿಸಿದಂತ ಒಂದು ಧರ್ಮವನ್ನು ನಾವು ಬೇರೆ ಬೇರೆ ಧರ್ಮಗಳಲ್ಲಿ ಇರುವಂತಹ ಸರಿಯಾಗಿ ನಾವು ಅದರ ಬೋಧನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದಾಗ ಇದು ಸಂಘರ್ಷ ಧರ್ಮಗಳ ನಡುವೆ ನಡೆಯುತ್ತದೆ. ಒಂದು ನನ್ನ ಧರ್ಮವನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬೇರೆ ಧರ್ಮವನ್ನು ನಾನು ಪ್ರೀತಿಸ್ತೇನೆ, ಗೌರವಿಸ್ತೇನೆ. ಯಾವಾಗ ನಾನು ನನ್ನ ಧರ್ಮವನ್ನೇ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ, ಅದರ ಅಲ್ಪ ಜ್ಞಾನದಿಂದ ನಾನು ಬೇರೆಯವರನ್ನು ಟೀಕಿಸುವುದು, ಬೇರೆಯವರ ಧರ್ಮವನ್ನು ಟೀಕಿಸುವುದು, ಅದರ ಸಂಘರ್ಷಕ್ಕೆ ಎಡೆ ಮಾಡಿಕೊಳ್ಳುವುದು. ನಿಮಗೆ ಒಂದು ಕಥೆ ಗೊತ್ತಿರ್ಬೋದು. ಒಂದು ಆನೆ ನೋಡ್ಲಿಕ್ಕೆ ಅಂತ ಕುರುಡರು ಹೋಗಿದ್ದರಂತೆ. 6 ಜನ ಕುರುಡರು ಹೋಗಿ ಒಬ್ಬೊಬ್ಬ ಕುರುಡರಿಗೆ ಕಾಣುವುದಿಲ್ಲ ಆನೆ ಹೇಗಿದ್ದಾನೆ. ಅವರು ಮುಟ್ಲಿಕ್ಕೆ ಶುರು ಮಾಡಿದರು. ಒಬ್ಬ ಕಾಲನ್ನು ಮುಟ್ಟಿದ, ಆ ಕಾಲನ್ನು ನೋಡಿ ಆನೆ ಅದರದ್ದು ಕಂಬ ಅಂತ ಹೇಳಿ ಬಂದ ವಾಪಸ್. ಇನ್ನೊಬ್ಬ ಅದರ ಸೊಂಡಿಲು ಕೊಟ್ಟಿದ್ದ, ಹೀಗೆ ಆಗುವಂಥದ್ದು ಸೊಂಡಿಲು, ಅದನ್ನು ನೋಡಿ ಆನೆ ಅಂದರೆ ಒಂದು ದೊಡ್ಡ ಹಾವು. ಮತ್ತೊಬ್ಬ ಹೋದ ಆನೆಯ ಹೊಟ್ಟೆಯನ್ನು ಅಥವಾ ಅದರ ಬೆನ್ನನ್ನು ಮುಟ್ಟಿದ, ಆನೆ ಅಂದರೆ ಒಂದು ಗೋಡೆ. ಮತ್ತೊಬ್ಬ ಅದರ ಬಾಲವನ್ನು ಮುಟ್ಟಿದ, ಇದು ಒಂದು ಬಿಡಿಸುಡಿ ಅಂತ ಹೇಳಿದ್ದಾರೆ. ಈ ರೀತಿಯ ಪರಿಕಲ್ಪನೆಯಿಂದಾಗಿ ನಮ್ಮ ಧರ್ಮದ ಸರಿಯಾದ ಜ್ಞಾನ ನಮಗೆ ಇಲ್ಲದಿದ್ದಾಗ ಈ ಸಂಘರ್ಷಗಳು ಅಥವಾ ಹೋಗು ಗಲಭೆಗಳು ಉಂಟಾಗ್ತವೆ. ಪ್ರಿಯರೇ, ಈ ಇಸ್ಲಾಂ ಧರ್ಮದ ಅನುಯಾಯಿಗಳಿಂದ ಬಹಳಷ್ಟು ಒಡೆದು ಈ ಸಮಾಜದಲ್ಲಿ ಆಗ್ತಾ ಇದೆ ಅಂತ ನಾನು ಕಂಡುಕೊಂಡಿದ್ದೇನೆ. ಯಾಕಂದ್ರೆ ಈಗ ತಾನೇ ಓದಿದ ಪವಿತ್ರ ಕುರಾನಿನ ವಾಕ್ಯಗಳಲ್ಲಿ ನಾವು ಕೇಳಿದೆವು, ಈ ಉಪವಾಸ ವ್ರತದ ತಿಂಗಳಲ್ಲಿ ಧಾರ್ಮಿಕ ಜನರು ಏನ್ ಮಾಡಬೇಕು? ಅವರು ಬಡವರಿಗೆ ನೆರವು ನೀಡುವುದು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು, ಇಂಥದ್ದು ಕೆಲಸಗಳನ್ನು ಮಾಡಬೇಕು ಅಂತಂದು ಹೇಳ್ತಾರೆ. ಅದೇ ಪ್ರಕಾರ ಈ ದಿನಗಳಲ್ಲಿ ಮುಸ್ಲಿಂ ಸಹೋದರರು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿರುವುದು ನಾವು ನೋಡ್ತಾ ಇದ್ದೇವೆ. ಅದೆಲ್ಲ ಕಡೆ ಪಬ್ಲಿಷ್ ಆಗುವುದಿಲ್ಲ, ಆದರೂ ಎಷ್ಟೋ ಲೋಡ್ ಗಟ್ಟಲೆ ಅಕ್ಕಿಯನ್ನು ದಾನ ಮಾಡೋದು, ಬಡವರಿಗೆ ಹಂಚಿಕೊಳ್ಳುವುದು ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಕಡೆ ರಂಜಾನ್ ಕಿಟ್ ಮಾಡಿ ಬಡವರಿಗೆ ಸಹಾಯ ಮಾಡೋದು, ಇದನ್ನೆಲ್ಲ ಈ ತಿಂಗಳಲ್ಲಿ ವಿಶೇಷವಾಗಿ ನಡೀತಾ ಇದೆ. ಅದು ಒಂದು ವಿಷಯ. ಇನ್ನೊಂದು ವಿಷಯ ಏನೆಂದರೆ, ನಮ್ಮ ಈ ಸಮಾಜದಲ್ಲಿ ಇಲ್ಲಿ ಸಾಮರಸ್ಯ ಮೂಡಿಸಲಿಕ್ಕಾಗಿ ನಮ್ಮ ಸಹೋದರರು ಮಾಡಿದಂಥ ಎಫರ್ಟ್ಸ್ ವಿಶೇಷ. ಬೇರೆ ಬೇರೆ ಧಾರ್ಮಿಕ ಜನರನ್ನು ಒಂದುಗೂಡಿಸಿ ಸೌಹಾರ್ದಕೂಟ, ಸಾಮರಸ್ಯ ಸಭೆ, ಇಫ್ತಾರ್ ಕೂಟ, ಈದ್ ಕೂಟ ಇದೆಲ್ಲ ಮಾಡಿ ಒಂದು ಕಡೆ 2 ಕಡೆ ಅಲ್ಲ 100 ಕಡೆ ಇಂಥ ಸಭೆಗಳನ್ನು ಮಾಡಿ ಜನರಲ್ಲಿ ಸಾಮರಸ್ಯ ಮಾಡುವಂತಹ ಕೆಲಸ ಮುಸ್ಲಿಂ ಸಮುದಾಯ ಮುಂಚೂಣಿಯಲ್ಲಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ, ಈ ನಮ್ಮ ಇಲ್ಲಿ ಪರಿಸರ ತೊಕ್ಕೊಟ್ಟು, ಉಳ್ಳಾಲ, ದೇರಡಗಡೆ ಇದೆಲ್ಲ ಹೋಗುವುದರಿಂದಾಗಿ ನಮಗೆ ಈ ಒಂದು ಸೂಕ್ಷ್ಮ ವಲಯ ಅಂತ ಹಣೆಪಟ್ಟಿ ಬಂದಿದೆ. ಇಲ್ಲಿ ಇರುವ ಜನರಿಗೆ ಇದು ಸೂಕ್ಷ್ಮ ವಲಯ, ಕೋಮು ಗಲಭೆ ಆಗುವಂತ ಜಾಗ. ಆದರೆ ಇದನ್ನು ತಡೆಗಟ್ಟಲಿಕ್ಕೆ ಮುಸ್ಲಿಂ ಸಮುದಾಯ ಬಹಳ ಪ್ರಯತ್ನ ಮಾಡ್ತಾ ಇದೆ. ಯಾಕಂದ್ರೆ ಕಳೆದ 1-2 ವರ್ಷಗಳಲ್ಲಿ ಇಂಥ ಘಟನೆಗಳು ಆಗದೆ ಈ ಸಮಾಜ ನಾವು ಶಾಂತಿ ಪ್ರೀತಿಯಿಂದ ನಡೆಸಬೇಕು ಅಂತ ಹೇಳಿ ಎಲ್ಲಿಯಾದ್ರೂ ಒಂದು ಸಣ್ಣ ಪುಟ್ಟ ಇಂಥ ಏನ್ ಹೇಳ್ತಾರೆ ಬೆಂಕಿಗೆ ಕಟ್ಟಿ ಈಜುವಂತ ಒಂದು ಪರಿಸ್ಥಿತಿ ಬಂದರೆ ಅದನ್ನು ತಡೆಗಟ್ಟಲಿಕ್ಕೆ ಎಲ್ಲ ಹಿರಿಯರು ಸತತ ಪ್ರಯತ್ನದಿಂದಾಗಿ ಈ ಒಂದು ವಲಯ ಬಹಳ ಶಾಂತಿಯ ಸ್ಥಳವಾಗಿ ಪರಿವರ್ತನೆ ಮಾಡಿದೆ. ಅದಕ್ಕೆ ಈ ಮುಸ್ಲಿಂ ಸಮುದಾಯ ತೆಗೆದಂತ ಹೆಜ್ಜೆಗಳು ಇದೆಲ್ಲ ನೋಡುವಾಗ ಮುಸ್ಲಿಂ ಸಮುದಾಯದಲ್ಲಿ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಿಂದ ಬಹಳಷ್ಟು ಒಳ್ಳೆಯದು ಆಗ್ತದೆ ಅಂತ ಹೇಳಿ ನಾನು ಹೇಳುತ್ತಾ ಈ ಸಭೆಗೆ ನನ್ನನ್ನು ಕರೆದದ್ದಕ್ಕಾಗಿ ನಿಮಗೆ ನಾನು ಧನ್ಯವಾದ ಹೇಳ್ತೇನೆ. ಕಾರಣದಿಂದ ಮಾತ್ರ ನಾನು ಇಲ್ಲಿ ಬರಲಿಕ್ಕೆ ನಿಮಗೆ ಅವರು ಕೇಳಿದ ತಕ್ಷಣ ಬರ್ತೇನೆ. ಯಾಕೆ ಹೇಳಿದ್ರೆ ನನ್ನ ಜೊತೆ ಈ ಇರುವಂತಹ ಇಲ್ಲಿಗೆ
ಕರೀಲಿಕ್ಕೆ ಬಂದಾಗ ನಾನು ಹಲವು ಸಲ ಮುಖಗಳನ್ನು ನೋಡಿದ್ದೇನೆ ಅವರ. ಆದರೆ ಆ ಪ್ರೀತಿ ನನ್ನನ್ನು ಈ ಸ್ಟೇಜಿಗೆ ಕರೆತಂದಿದೆ ಹೊರತು ಬೇರೆ ಯಾವ ಸ್ಥಿತಿಯಿಂದ. ಇನ್ನು ರಂಜಾನ್ ತಿಂಗಳು ಅಂತ ಹೇಳೋದಕ್ಕೆ ನಾನು ಒಂದೆರಡು ಮಾತಿನಲ್ಲಿ ಮುಗಿಸ್ತೇನೆ. ನಾನು ನನ್ನ PUC ಆದ ಮೇಲೆ ಬೆಂಗಳೂರಿಗೆ ನನ್ನ MBBS ವಿದ್ಯಾಭ್ಯಾಸಕ್ಕೆ ಹೋದೆ. ಅಲ್ಲಿ ರಂಜಾನ್ ತಿಂಗಳು ಅಂತ ಹೇಳಿದ್ರೆ ನನಗೆ ಎರಡು ಕೆಲಸ. ಒಂದು ಕೆಲಸ ಏನಂತ ಹೇಳಿದ್ರೆ ಇಫ್ತಾರ್ ತಿಂಡಿ ತಿನಿಸುಗಳನ್ನು ತಿನ್ನೋದು. ನಮಗೇನು ಅದರ ಪ್ರಾಮುಖ್ಯತೆ ಗೊತ್ತಿಲ್ಲ. ಆದರೆ ಹಲವು ಫ್ರೆಂಡ್ಸ್ಗಳು ಇರ್ತಿದ್ರು, ನಮ್ಮ ಮುಸ್ಲಿಂ ಬಾಂಧವರು ಅಥವಾ ಮುಸ್ಲಿಂ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ. ಅವರು ಒಂದೊಂದು ದಿವಸ ಹಾಸ್ಟೆಲಲ್ಲಿ ಇರುವಾಗ ನಾನು ಹಾಸ್ಟೆಲಿಂದ ಅವರಾಗೇ ಅವರು ಕರೀತಾ ಇದ್ರು. ಅದ್ರಲ್ಲಿ ಏನ್ ಮಾಡ್ತಾ ಇದ್ವಿ, ಅವ್ರು ಹೇಳುವಾಗ ಕರೀತಾ ಇದ್ವಿ, ನೀವು 6:30 ಆಗುವಾಗ ಬನ್ನಿ ಅಥವಾ 7 ಗಂಟೆ ಆಗುವಾಗ ಬನ್ನಿ, ನಾವು ಪ್ರಾರ್ಥನೆ ಇರ್ತೇವೆ. ನಾವು ಆ ಟೈಮಿಗೆ ಹೋಗ್ತಾ ಇದ್ವಿ. ಹಲವು ಫ್ರೆಂಡ್ಸ್ಗಳು ಹೋಗ್ತಾ ಇದ್ವಿ, ಬೇರೆ ಬೇರೆ ತಿಂಡಿ ತಿನಿಸುಗಳನ್ನು ಕೊಡ್ತಾ ಇದ್ವಿ. ಅದೊಂಥರ ಕೂಟ, ಸರ್ವಧರ್ಮ ಕೂಟ ಆಗಿಯೇ ಇರ್ತಿತ್ತು. ಎಲ್ಲರನ್ನು ವಿಶ್ ಮಾಡ್ತೇವೆ. ಹಬ್ಬ ಅಥವಾ ರಂಜಾನ್ ತಿಂಗಳು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಹೇಳಿ ವಿಶ್ ಮಾಡ್ತಾ ಬರ್ತಾರೆ. ಇನ್ನೊಂದು ಕೆಲಸ ಏನಂತೇಳಿ ಹಲವರಿಗೆ ಗೊತ್ತುಂಟು, ನನ್ನ ಬೆಳಿಗ್ಗೆ ಸ್ಥಾನ ಸ್ವಲ್ಪ ಬೇಗ, ನಾನು ಎಚ್ಚರ ಆಗೋದು ಸ್ವಲ್ಪ ಬೇಗ, ಹೆಚ್ಚಾಗಿ 4:30-5 ಗಂಟೆ ಆಗುವಾಗ ಹೇಳ್ತಾ ಇದ್ದೆ. ಈ ಸಮಯದಲ್ಲಿ ಏನ್ ಮಾಡ್ತಾ ಇದ್ದೆ, ಹಲವು ಮುಸ್ಲಿಂ ಬಾಂಧವರು ನನ್ನನ್ನು ಸುರೇಶ್ ನಾಳೆ ನಾನು ಎಬ್ಬಿಸ್ಬೇಕು ಬೆಳಿಗ್ಗೆ. ಸೊ ಆ ರಂಜಾನ್ ತಿಂಗಳಲ್ಲಿ ಬೆಳಿಗ್ಗೆ ಒಂದು 7-10 ರೂಮಿಗೆ ಹೋಗಿ ಎಲ್ಲರನ್ನು ಎಬ್ಬಿಸುವ ಕೆಲಸ ನನ್ನದಾಗಿದೆ. ಬೆಳಿಗ್ಗೆ ಎದ್ದು ಅವರ ಊಟ ಪದಾರ್ಥ ಮತ್ತೆ ಅವರು ಮಾಡಿಕೊಂಡು ಧಾರ್ಮಿಕವಾಗಿ ಮುಂದೆ ಹೋಗ್ತಾ ಇದ್ದಾರೆ. ಇದು ಸಾಧಾರಣ 7-8 ವರ್ಷಗಳ ಕಾಲ ನಾನು ಮಾಡಿದಂತಹ ಈ ಸಮಯದಲ್ಲಿ ಮಾಡಿದಂತಹ ಕೆಲಸ ನನ್ನ ಮತ್ತೆ ನಾನು ಬೇರೆ ಹೈಯರ್ ಎಜುಕೇಶನ್ಗಾಗಿ ಮತ್ತೆ ತಮಿಳುನಾಡಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಸ್ಥಿತಿ ನನಗೆ ದೇವರು ಕೊಡಲಿಲ್ಲ ಅಂತ ಸಿಗಲಿಲ್ಲ. ಇನ್ನೊಂದು ಏನು ಅಂತ ಹೇಳಿದ್ರೆ ಉಪವಾಸ ಅಂತ ಹೇಳ್ತೇವೆ. ಉಪವಾಸ ಅಂತ ಹೇಳಿದ್ರೆ ಎರಡರ್ಥ. ಬಾಹ್ಯವಾಗಿ ನೋಡಿದ್ರೆ ಉಪವಾಸ ಅಂತ ಹೇಳಿದ್ರೆ ನಾವು ಊಟ ತಿಂಡಿಯನ್ನು ಮಾಡದೇ ಇರೋದು, ನಿರ್ದಿಷ್ಟ ಸಮಯ ಊಟ ತಿಂಡಿ ಮಾಡದೇ ಇರೋದೇ ಉಪವಾಸ. ಇದರ ಇಂಪಾರ್ಟೆನ್ಸ್ ಏನು, ಬಾಹ್ಯವಾಗಿ ಅಥವಾ ಹೊರಗಿಂದ ನೋಡಲಿಕ್ಕೆ ಡಾಕ್ಟರ್ ಆಗಿ ನಾನು ನಿಮ್ಮ ತೂಕಕ್ಕೆ ಪ್ರಯೋಜನ ಆಗ್ಬೋದು, ಶುಗರ್ಗೆ ಪ್ರಯೋಜನ ಆಗ್ಬೋದು, ಹಾರ್ಟಿಗೆ ಪ್ರಯೋಜನ ಆಗ್ಬೋದು, ಕೊಲೆಸ್ಟ್ರಾಲ್ಗೆ ಪ್ರಯೋಜನ ಆಗ್ಬೋದು, ಹೀಗೆ ಮಾತನಾಡ್ಬೋದು ಅಷ್ಟೇ ಹೊರತು ಬೇರೆ ಏನು ಮಾತಾಡಲಿಕ್ಕೆ. ಅದೇ ಆಧ್ಯಾತ್ಮಿಕವಾಗಿ ನೋಡಿದಾಗ ಉಪವಾಸ ಅಂತ ಹೇಳಿದ್ರೆ ಉಪವಾಸ ಅಂತ ಹೇಳಿದ್ರೆ ದೇವರ ಹತ್ತಿರ ಸ್ಥಾನ ಇರುವ ತಿಂಗಳೇ ಉಪವಾಸ ಅಂತ ಹೇಳಿ. ಇದಕ್ಕೆ ಹಲವು ಇದನ್ನು ದೇವರ ಹತ್ತಿರ ಸ್ಥಾನ ಸಿಗಬೇಕಿದ್ರೆ ನಮಗೆ ಅಷ್ಟು ಸುಲಭ ಇಲ್ಲ. ಉದಾಹರಣೆ ನೋಡಿದ್ರೆ ನಾನೊಂದು PUC ಒಳ್ಳೆ ಮಾರ್ಕ್ ತೆಗಿಬೇಕಿದ್ರೆ ನಾನು ನಿದ್ದೆ ಮಾಡ್ತಾ ಊಟ ತಿಂಡಿ ಮಾಡ್ತಾ ಪರೀಕ್ಷೆ ಬರೆದ್ರೆ ಅದು ಒಳ್ಳೆ ಮಾರ್ಕ್ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರದ್ದೇ ಆದಂತಹ ಕಟ್ಟುನಿಟ್ಟಿನ ಓದು ಮತ್ತೆ ತ್ಯಾಗ ಇದೆಲ್ಲ ಇದ್ದಾಗ ಮಾತ್ರ ನನಗೆ ಆ ಒಳ್ಳೆ ಮಾರ್ಕ್ ಸಿಗ್ತದೆ. ಹಾಗೆ ಈ ಒಂದು ತಿಂಗಳು ರಂಜಾನ್ ತಿಂಗಳಂತ ಹೇಳ್ತೇವೆ. ಆ ತಿಂಗಳಲ್ಲಿ ಆ ದೇವರ ಹತ್ತಿರ ನಮ್ಮ ಆ ಸ್ಥಾನ ಸಿಗ್ಬೇಕು, ಇದಾಗಬೇಕು ಅಂತ ಹೇಳಿದ್ರೆ ನಾವು ಕಟ್ಟುನಿಟ್ಟಿನ ಆಚರಣೆ, ಒಂದು ಬೆಳಿಗ್ಗೆ ಹೇಳುವುದು, ಊಟವನ್ನು ಬಿಡುವುದು, ಕಠಿಣವಾಗಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಮತ್ತೆ ಬೇರೆ ಬೇರೆ ಸೇವೆ ಕಾರ್ಯಗಳಲ್ಲಿ ನಿರತರಾಗಿ ಜೀವನವನ್ನು ಮಾಡ್ತಾ ಇರುವುದೇ ಉಪವಾಸ ಅಂತ ಹೇಳಿ ನಾನು ಆಧ್ಯಾತ್ಮಿಕ ಅರ್ಥ ಅಂತ ತಿಳಿಯುತ್ತೆ. ಏನಾದರೂ ತಪ್ಪಿದ್ರೆ ಕ್ಷಮಿಸಬೇಕು. ನಾನು ತಿಳ್ಕೊಂಡ ಮಟ್ಟಿಗೆ ಉಪವಾಸ ಅಂತ ಹೇಳಿದ್ರೆ ದೇವರ ಹತ್ತಿರ ಇರುವ ಸ್ಥಾನವೇ ಉಪವಾಸ. ಈ ಉಪವಾಸವನ್ನು ನಮ್ಮ ಮುಸ್ಲಿಂ ಬಾಂಧವರು ಒಳ್ಳೆ ರೀತಿಯಲ್ಲಿ ದೇವರ ಹತ್ತಿರ ಇರುವಂತಹ ಸ್ಥಾನವಾಗಿ ಪ್ರತಿಯೊಬ್ಬರಿಗೂ ಅನುಭವ ಆಗಲಿ ಅಂತ ನನ್ನ ನನ್ನ ಶ್ವಾಸನೆ ಅಂತ ಹೇಳುವುದಿಲ್ಲ, ಬಟ್ ಆಶೆ ಅಂತ ಹೇಳ್ಬೋದು. ಆಶೆ ಯಾಕೆ ಹೇಳಿದ್ರೆ ಆ ದೇವರ ಅನುಭವ ಆಗದೆ ನಮ್ಮಲ್ಲಿ ಎಲ್ಲರೂ 2-3 ಜನ ಆಗಿ ಕಾಣ್ತೇವೆ. ನಾವು ಯಾವಾಗ ನಮಗೆ ಆ ದೇವರು ಒಂದೇ ದೇವರ ಅನುಭವ ಆಗ್ಲಿಕ್ಕೆ ಶುರುವಾಗ್ತದ, ಆಗ ನಮಗೆ ಎಲ್ಲರೂ ನಾವು ಒಂದೇ ಅಂತ ಈ ಪ್ರಪಂಚದಲ್ಲಿ ನೋಡಿಕೊಂಡು ಜೀವನ ಮಾಡ್ತೇವೆ. ಇಂತಹ ನೀತಿ ಎಲ್ಲರಿಗೂ ಆ ದೇವರ ಜ್ಞಾನ ಬರುವಂತಹ ಸ್ಥಿತಿ ಪ್ರತಿಯೊಬ್ಬರಿಗೂ ಈ ಉಪವಾಸ ತಿಂಗಳಲ್ಲಿ ಅಥವಾ
ರಂಜಾನ್ ತಿಂಗಳಲ್ಲಿ ಸಿಗಲಿ ಅಂತ ಆಶಿಸುತ್ತಾ ನನ್ನ 2 ಮಾತುಗಳನ್ನು ಸಮಯದಲ್ಲಿ ಮಾತು ಮುಗಿಸುವುದು ಬಹಳ ಕಷ್ಟ, ಆದರೂ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗಲೇ 3 ಮಂದಿ ಗಣ್ಯರು ಮಾತನಾಡುವಾಗ ಹೇಳಿದರು, ಫಾದರ್ ಅವರು ಹೇಳಿದರು, ಬಹಳ ಒಳ್ಳೆಯ ಮಾತನಾಡಿದರು. ಮಸೀದಿ ಒಂದು ದೇವರ ಪ್ರಾರ್ಥನಾ ಸ್ಥಳ, ಇಲ್ಲಿ ಪ್ರಾರ್ಥನೆಯ ಸ್ಥಳದಲ್ಲಿ ನಾವು ಈ ರೀತಿಯ ಸಂಪರ್ಕವನ್ನು ಮಾಡೋದು ಕೂಡ ಒಂದು ರೀತಿಯ ಪ್ರಾರ್ಥನೆ ಎನ್ನುವಂತಹ ಮಾತುಗಳನ್ನು ಹೇಳಿದರು. ಮತ್ತೆ ಡಾಕ್ಟರ್ ಅವರೊಂದು ಮಾತು ಹೇಳಿದರು, ಉಪವಾಸ ಅಂತ ಹೇಳಿದರೆ, ಉಪವಾಸ ಅಂತ ಹೇಳಿದರೆ ಅರ್ಥವೇ ವಾಸ ಅಂತ ಹೇಳಿದರೆ ದೇವರಿಗೆ ಸಮೀಪವಾಗಿರುವುದು. ಆದರೆ ದೇವರಿಗೆ ಹೇಗೆ ನಾವು ಸಮೀಪ ಆಗ್ತೇವೆ ಅಂತ ಹೇಳಿಕೊಂಡ್ರೆ ನಮ್ಮ ಅದಕ್ಕೆ ವಿಧಾನಗಳು ತುಂಬ ಇವೆ. ಪೂಜೆ ಮಾಡುವುದರ ಮೂಲಕವಾಗಿ ದೇವರಿಗೆ ಸಮೀಪವಾಗಿರಬಹುದು. ಆದರೆ ಹೊಟ್ಟೆ ತುಂಬ ತಂದು ಪೂಜೆ ಮಾಡುವುದಕ್ಕೂ ಹೊಟ್ಟೆಯಲ್ಲಿ ಉಪವಾಸವಿದ್ದುಕೊಂಡು ಪೂಜೆ ಮಾಡುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮಲ್ಲಿ ಹಿಂದೆ ಋಷಿಮುನಿಗಳು ಉಪವಾಸ ಇದ್ದುಕೊಂಡು ದೇವರನ್ನು ಒಲಿಸಿದಂತಹ ಅದೆಷ್ಟೋ ಕಥೆಗಳು ಇವೆ. ಆ ಕಥೆಗಳ ಜೊತೆಗೆ ಬೇರೆ ಬೇರೆ ರೀತಿಯ ಕಥೆಗಳು ಇವೆ. ಈ ರೀತಿಯ ಉಪವಾಸ ದೇಹಕ್ಕೆ ದಂಡನೆಯ ಒಂದು ಕಡೆ, ಡಾಕ್ಟರ್ ಹೇಳಿದ ಹಾಗೆ ದೇಹಕ್ಕೆ ಆರೋಗ್ಯದ ಪರಿವರ್ತನೆಗೆ ಕ್ರಮ ಒಂದು ಕಡೆ, ಹೀಗೆ ಬೇರೆ ಬೇರೆ ರೀತಿಯ ಸಂವರ್ಧನೆಗಳು. ಇದರ ಜೊತೆಗೆ ಯಾಕೆ ಇಂತಹ ಸಂವಾದ ಕೂಟಗಳು ಅಂತ ಕೇಳುವಾಗ ಜಗತ್ತಿನಲ್ಲಿ ಹೇಳಿದ್ರು, ದೇವರು ಒಂದೇ ಧರ್ಮದವರನ್ನು ಸೃಷ್ಟಿ ಮಾಡಿ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಇರುವ ಹಾಗೆ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡ್ತಾ ಇದ್ರೆ ಇಂತಹ ಜಗತ್ತಿನಲ್ಲಿ ಯಾವುದೇ ರೀತಿಯ ದುರಂತಗಳು ಸಂಭವಿಸ್ತಿರಲಿಲ್ಲ. ಫಾದರ್ ಅವರು ಹೇಳಿದ್ರು, ಒಂದೇ ಮಾತು, ಒಳ್ಳೆಯ ಮಾತು. ಆದರೆ ನಾವು ಹೇಗೆ ನಂಬ್ತೇವೆ ಅಂತ ಹೇಳಿದ್ರೆ, ಈ ಸೃಷ್ಟಿ ಎನ್ನುವುದು ದ್ವಂದ್ವಮಯ. ಇಲ್ಲಿ ಹಗಲು ಇದೆ, ರಾತ್ರಿ ಇದೆ. ಅಂದರೆ ಹಗಲು ಎಷ್ಟು ನಮಗೆ ಮುಖ್ಯವೋ ರಾತ್ರಿಯೂ ಅಷ್ಟೇ ಮುಖ್ಯ. ಕಷ್ಟ ಇದೆ ಬದುಕಿನಲ್ಲಿ, ಕಷ್ಟದ ಬೆಲೆ ನೀಡಿದಾಗ ಸುಖವನ್ನು ಅನುಭವಿಸಲಿಕ್ಕಾಗ್ತದೆ. ಹೀಗೆ ಎಲ್ಲ ರೀತಿಯ ದ್ವಂದ್ವಗಳು ಇವೆ. ದ್ವಂದ್ವಗಳ ಜೊತೆಗೆ ಬದುಕು ಸಾಗಿಸುವುದೇ ಸವಾಲು. ಅದಕ್ಕೆ ನಮ್ಮ ದಾಸರು ಹೇಳಿದ್ದಾರೆ, ಸಂಸಾರದಲ್ಲಿ ಇದ್ದು ಈಸಬೇಕು, ಈಸಿ ಜಯಿಸಬೇಕು ಅಂತ ಹೇಳಿದ್ದಾರೆ. ಈಸಿ ಜಯಿಸುವುದಂದ್ರೆ ಏನು? ನಾವು ಪ್ರತಿಯೊಬ್ಬರು ಒಂದೊಂದು ಧರ್ಮದಲ್ಲಿ ಹುಟ್ಟಿದ್ದೇವೆ. ನಾವು ತುಂಬ ಮಂದಿ ಕಡೆಯಲ್ಲಿ ಹೇಳುವಾಗ ಹೇಳಿದ್ದೇವೆ, ನಾವು ಯಾವುದೇ ಅಪೇಕ್ಷಿತವಾಗಿ ಅರ್ಜಿ ಹಾಕಿ ಹುಟ್ಟಿದವರಲ್ಲ. ನಾವು ಹುಟ್ಟಿದ ನಂತರ ನಮ್ಮ ಬದುಕಿನಲ್ಲಿ ನಮ್ಮ ಧರ್ಮವನ್ನು ನಾವು ನಿಷ್ಠೆಯಿಂದ ಪಾಲಿಸಬೇಕು. ಅದು ನಮ್ಮ ಧರ್ಮ. ಆ ಧರ್ಮ ಅಂತ ಹೇಳಿದರೆ ವ್ಯಾಖ್ಯಾನ ಹೇಳುವಾಗ ತುಂಬ ವ್ಯಾಖ್ಯಾನ ಹೇಳ್ತಾರೆ. ಆದರೆ ಸುಲಭವಾಗಿ ಹೇಳುವುದಿದ್ರೆ ನಾವು ನಮ್ಮ ಧರ್ಮವನ್ನು ಸರಿಯಾಗಿ ಅರ್ಥೈಸಿಕೊಂಡು ಆಚರಿಸಿಕೊಂಡು ನಮ್ಮ ಧರ್ಮವನ್ನು ಪಾಲಿಸಿಕೊಂಡು ಬದುಕುವುದರ ಜೊತೆಗೆ ಸಮಾಜದಲ್ಲಿರುವಂತಹ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ರೂ ತೊಂದರೆ ಇಲ್ಲ. ಉಪದ್ರ ಮಾಡದೆ ಬದುಕುವುದೇ ನಿಜವಾದ ಒಂದು ಒಳ್ಳೆಯ ಧರ್ಮ. ಸಾಧ್ಯ ಆದರೆ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡುವ, ನಮಗೆ ದೇವರ ಶಕ್ತಿ ಕೊಟ್ಟರೆ, ಉಪಕಾರ ಮಾಡುವಂತಹ ಶಕ್ತಿ ಕೊಟ್ಟರೆ ಖಂಡಿತವಾಗಿ ಅದನ್ನು ಉಪಯೋಗಿಸುವ. ಆದರೆ ಅದಕ್ಕಿಂತ ಹೆಚ್ಚಿನದ್ದಾಗಿ ಇನ್ನೊಬ್ಬರಿಗೆ ಉಪದ್ರ ಮಾಡದ ಹಾಗೆ ನಮ್ಮ ಬದುಕನ್ನು ಹೇಗೆ ಬದುಕಬಹುದು, ಇದು ಕೂಡ ಒಂದು ಧರ್ಮದ ತಿರುಳೆ ಆಗಿರುತ್ತದೆ. ನಾನು ನನ್ನ ಧರ್ಮವನ್ನು ಆಚರಿಸ್ತೇನೆ ಅಂತ ಹೇಳಿದ ಕೂಡಲೇ ಅದರಿಂದ ನನ್ನ ಧರ್ಮವನ್ನು ಆಚರಿಸುವಾಗ ಇನ್ನೊಬ್ಬರಿಗೆ ತೊಂದರೆ ಆದರೆ ಅದು ನನಗೆ ಧರ್ಮ, ಖಂಡಿತವಾಗಿಯೂ ನನ್ನ ಧರ್ಮ ನನಗೆ ಒಳಿತು ಮಾಡುವುದಿಲ್ಲ. ಅಂತಹ ಧರ್ಮ ನಮಗೆ ನಿಜವಾಗಿಯೂ ಜೀವನ ಧರ್ಮವಾಗುವುದಿಲ್ಲ. ಜೀವನ ಧರ್ಮ ಆಗುವುದು ಯಾವಾಗ ಅಂತ ಹೇಳಿದರೆ, ನಾನು ಬದುಕಬೇಕು, ನೀವು ಬದುಕಬೇಕು. ನಾನು ಹೇಗೆ ಬದುಕಿದ್ದೇನೆ ಆ ಪ್ರಯತ್ನ ನನ್ನದಾಗಿರಬೇಕು. ಇನ್ನೊಬ್ಬರನ್ನು ಆ ದಾರಿಯಲ್ಲಿ ಕರೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡಬೇಕು. ಅಂತಹ ಪ್ರಯತ್ನವನ್ನು ನಮ್ಮ ಋಷಿ ಮುನಿಗಳು, ದಾಸರು, ಸಂತರು ಎಷ್ಟೋ ಮಾಡಿದ್ದಾರೆ. ಹಾಗೆ ಅವರು ಮಾಡಿದ್ದಾರಕ್ಕೂ ಎದ್ದಕೂಡಲೇ ಎಲ್ಲರೂ ಉದ್ಧಾರವಾಗಿದ್ದಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಉದಾಹರಣೆಗೆ ನಾವು ಕೆಲವೊಂದು ಮತ ಧರ್ಮದವರನ್ನು ತೆಗೆದುಕೊಂಡ್ರೆ, ಬಸವಣ್ಣನವರನ್ನು ತೆಗೆದುಕೊಂಡ್ರೆ, ಅವರು ವಚನಗಳ ಮೂಲಕವಾಗಿ ಸರಳವಾಗಿ ಜೀವನ ಧರ್ಮವನ್ನು ಬೋಧಿಸಿದ್ರು. ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ, ಬಸವಣ್ಣನವರೇ ದೇವರಾಗಿ ಅವರದ್ದೇ ಒಂದು ಧರ್ಮ ಆಯಿತು, ಅಲ್ಲಿಗೆ ಒಂದು ಪಂಗಡ ಆಯಿತು. ಅವರು ಪ್ರಯತ್ನ ಪಟ್ಟದ್ದೇನು, ಸಮಾಜವನ್ನು ತಿದ್ದಬೇಕು, ಸಮಾಜವನ್ನು ಒಂದು ಮಾಡಬೇಕು ಹೇಳಿಕೊಂಡು ಅಲ್ಲಿಗೆ ಅವರದ್ದೇ ಒಂದು ಸಮಾಜ ನಿರ್ಮಾಣವಾಯಿತು. ಇಂತಹ ಅದೆಷ್ಟೋ ಮಂದಿ ಸಂತರನ್ನು ನಾವು ಕಂಡಿದ್ದೇವೆ. ಧರ್ಮವನ್ನು ಬೋಧಿಸಿದ್ದಾರೆ, ಸಮಾಜಕ್ಕೆ ದಾರಿ ತೋರಿಸಿದ್ದಾರೆ. ಅವರು ಹೋದ ನಂತರ ಅವರದ್ದು ಒಂದು ಧರ್ಮವಾಗಿ, ಒಂದು ಪಂಗಡವಾಗಿ ಅಲ್ಲಿ ಮತ್ತೊಂದು ಧರ್ಮದೊಳಗೆ ಸಂಘರ್ಷಕ್ಕೆ ಮತ್ತೊಂದು ದಾರಿಯಾಯಿತು ಹೊರತು ಅಲ್ಲಿ ಪರಸ್ಪರ ಬೆಸೆಯುವಂತಹ ಧರ್ಮಗಳು ಖಂಡಿತವಾಗಿಯೂ ಕಡಿಮೆ ಆದವು. ಅರ್ಥ ಮಾಡಿಕೊಂಡವರು ಮಾಡ್ತಾರೆ, ಅರ್ಥ ಮಾಡಿಕೊಳ್ಳದವರು ನನ್ನ ಧರ್ಮವೇ ಶ್ರೇಷ್ಠ ಅಂತ ಹೇಳಿಕೊಂಡು ಧರ್ಮದ ಶ್ರೇಷ್ಠತೆಗಾಗಿ ಜಗಳ ಮಾಡ್ತಾರೆ. ನಾವು ನಮ್ಮ ಧರ್ಮದ ಶ್ರೇಷ್ಠತೆಗಾಗಿ ಜಗಳ ಮಾಡುವುದನ್ನು ಬಿಟ್ಟು ಈ ರೀತಿಯ ಸರ್ವಧರ್ಮವನ್ನು ಪಾಲಿಸಿದಾಗ ವರ್ತಮಾನ ಕಾಲಘಟ್ಟದಲ್ಲಿ ಸರ್ವಧರ್ಮದ ಅಗತ್ಯ ಬಹಳ ಇದೆ. ಈ ಭೂಮಿ, ಈ ನೀರು, ಈಗ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ಬಂದಿದೆ. ಇನ್ನು ಮುಂದಕ್ಕೆ ಒಳ್ಳೆಯ ಗಾಳಿಗಾಗಿ ಪರದಾಡುವಂತಹ ಸ್ಥಿತಿ ಬರಬಹುದು. ಹಾಗಿದ್ರೆ ಇಂತಹ ಸ್ಥಿತಿಗಳಿಂದ ಮಳೆಗಾಗಿ ಎಲ್ಲ ಕಡೆಯಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವಂತಹ ಸಂಪ್ರದಾಯ ಈಗ ಬೆಳೀತಾ ಇದೆ. ಇಂತಹ ಎಲ್ಲರೂ ಒಂದೇ ಕಡೆ ಸೇರಿ
ಪ್ರಾರ್ಥನೆ ಮಾಡುವಂತಹ ಅಗತ್ಯ ತುಂಬ ನಿಜವಾಗಿಯೂ ಅಗತ್ಯ ಇದೆ. ನಾವೆಲ್ಲರೂ ಎಲ್ಲರ ಧರ್ಮವನ್ನು ಗೌರವಿಸುವ, ನಮ್ಮ ಧರ್ಮವನ್ನು ನಾವು ಪಾಲಿಸುವ ಅಂತ ಹೇಳಿಕೊಳ್ಳುತ್ತಾ ನಾವು ಒಂದು ಮಾತು ಹೇಳ್ತೇವೆ, ಮಲ್ಲಿಗೆಯನ್ನು ಕಟ್ಟಿದಂತಹ ನಾರು ಕೂಡ ದೇವರಿಗೆ ಅರ್ಪಿಸಿದಾಗ ನಾರು ಕೂಡ ದೇವರಿಗೆ ಅರ್ಪಣೆಯಾಗುತ್ತದೆ ಅಂತ ಹೇಳಿ ತಾತ್ಪರ್ಯ ಇದರಲ್ಲಿ ತುಂಬ ಇದೆ ಅಂತ ನಾನು ಸೂಕ್ಷ್ಮವಾಗಿ ಹೇಳುವುದಿದ್ರೆ, ಮಲ್ಲಿಗೆ ಬಿಡಿ ಬಿಡಿಯಾಗಿರ್ತದೆ, ಅದನ್ನು ಒಂದು ನಾರು ಬಂಧಿಸ್ತದೆ, ಆ ನಾರು ಬಂಧಿಸುವ ಮೂಲಕವಾಗಿ ಮಲ್ಲಿಗೆಯನ್ನು ಮಾಲೆಯಾಗಿ ಮಾಡುತ್ತದೆ. ಹೀಗೆ ನಾರು ಸೂತ್ರವಾಗಿದ್ದುಕೊಂಡು ಮಲ್ಲಿಗೆಯನ್ನು ಬಂಧಿಸುವ ಮೂಲಕವಾಗಿ ಒಂದು ಮಾಲೆಯನ್ನು ಮಾಡುವ ಮೂಲಕವಾಗಿ ಆ ನಾರು ಕೂಡ ದೇವರಿಗೆ ಸಮರ್ಪಣೆಯಾಗುತ್ತದೆ. ಇಲ್ಲಿ ನಾವು ತಾತ್ಪರ್ಯ ಅದನ್ನೇ ಕಂಡುಕೊಳ್ಳಬಹುದು. ಇವತ್ತು ನೀವೆಲ್ಲ ಉಪವಾಸ ವ್ರತದ ಈ ದಿನದ ಕೊನೆಯಲ್ಲಿ ಅದನ್ನು ಪವಿತ್ರವಾಗಿ ದೇವರಿಗೆ ಸಮರ್ಪಿಸಿ ಇಫ್ತಾರನ್ನು ಆಚರಿಸ್ತಾ ಇದ್ದೀರಿ. ಒಂದು ರೀತಿಯಲ್ಲಿ ನೀವೆಲ್ಲರೂ ಪುಣ್ಯವನ್ನು ಮಾಡ್ತಾ ಇದ್ದೀರಿ. ಇಫ್ತಾರ ಆಚರಿಸುವುದು, ಪವಿತ್ರ ಉಪವಾಸ ಆಚರಿಸುವುದು, ನಮಗೆ ನಿಮ್ಮ ಪುಣ್ಯದ ಫಲದಲ್ಲಿ ಸೇರಿಕೊಳ್ಳುವಂತಹ ನಾರಾಗಿ ಸೇರಿಕೊಳ್ಳುವಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ನೀವೆಲ್ಲರೂ ಪ್ರಾರ್ಥನೆ ಮಾಡ್ತೀರಿ, ಯಾರಿಗಾಗಿ? ಒಳಿತಿಗಾಗಿ. ಅದು ನಿಮಗಾಗಿರ್ಬಹುದು, ನಿಮ್ಮ ಹೆಂಡತಿ ಮಕ್ಕಳಿಗಾಗಿರ್ಬಹುದು, ಸಮಾಜಕ್ಕಾಗಿರ್ಬಹುದು. ಆದರೆ ಆ ಪ್ರಾರ್ಥನೆಯ ಪಾಲಲ್ಲಿ ನಮ್ಮನ್ನು ಸೇರಿಸಿದ್ದೀರಿ. ಅದಕ್ಕಾಗಿ ಅವಕಾಶ ಕೊಟ್ಟಂತಹ ನಿಮಗೆಲ್ಲರಿಗೂ ವಂದಿಸುತ್ತಾ, ನಾವೆಲ್ಲರೂ ಸಾಧ್ಯವಾದಷ್ಟು ಸೌಹಾರ್ದದ ಒಂದು ವಾತಾವರಣವನ್ನು ನಿರ್ಮಿಸುವ ಪ್ರಯತ್ನ, ಸಣ್ಣ ಗುಬ್ಬಚ್ಚಿ ಹಾಗೆ ಮಾಡುವ. ಗುಬ್ಬಚ್ಚಿ ಅಂತ ಹೇಳಿದ ಕೂಡಲೇ ಒಂದು ಸಣ್ಣ ಕಥೆ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಗಾಳಿಗೆ ಬೆಂಕಿ ಬಿದ್ದಾಗ ಒಂದು ಸಣ್ಣ ಗುಬ್ಬಚ್ಚಿ ಓಡಿ ಬಂದು ಸಣ್ಣ ಹತ್ತಿರದಲ್ಲಿದ್ದಂತಹ ತೊರೆಯಿಂದ ಆ ಬೆಂಕಿಯನ್ನು ನಂದಿಸುವ ಪ್ರಯತ್ನ ಮಾಡ್ತದೆ. ಆದರೆ ಉಳಿದ ಪ್ರಾಣಿ ಪಕ್ಷಿಗಳೆಲ್ಲವೂ ಕಾಡಿನಲ್ಲಿ ಬೆಂಕಿ ಬಿದ್ದಾಗ ಓಡಿ ಹೋಗಲಿಕ್ಕೆ ಆರಂಭ ಆಗ್ತದೆ. ಪಲಾಯನ ಎನ್ನುವುದು ಜೀವನದ ಅದು ಅನಿವಾರ್ಯ ಸಂದರ್ಭಗಳಲ್ಲಿ ಬರ್ತದೆ. ಕಾಡಿನ ಪ್ರಾಣಿಗಳು ಹಾಗೆಯೇ ಬದುಕುತ್ತದೆ. ಬೆಂಕಿ ಬಿದ್ದಾಗ ಓಡಿ ಹೋಗುವ ಪ್ರಯತ್ನ ಮಾಡ್ತಾರೆ. ಆದರೆ ಗುಬ್ಬಚ್ಚಿಯನ್ನು ಕಂಡಾಗ ನಗರ್ತದೆ, ಈ ದೊಡ್ಡ ಬೆಂಕಿಯನ್ನು ನೀನು ಇಷ್ಟು ಸಣ್ಣ ಗುಬ್ಬಚ್ಚಿ ಹೇಗೆ ನಂದಿಸ್ತಿ ಹೇಳಿಕೊಂಡು. ಆಗ ಗುಬ್ಬಚ್ಚಿ ಹೇಳ್ತದೆ, ಈ ಕಾಡು ನನಗೆ ಬದುಕು ಕೊಟ್ಟಿದೆ, ಈ ಕಾಡು ನನ್ನ ಜೀವನವನ್ನು ರೂಪಿಸಿದೆ, ಸಾಧ್ಯವಾದರೆ ಈ ಬೆಂಕಿಯನ್ನು ನಂದಿಸುವ ನನ್ನ ಪುಟ್ಟ ಪ್ರಯತ್ನವನ್ನು ಮಾಡ್ತೇನೆ, ನೀವೆಲ್ಲರೂ ಕೈ ಜೋಡಿಸಿ. ಹಾಗೆಲ್ಲರೂ ಜೋಡಿಸಿದರೆ ಬೆಂಕಿ ನಂದಬಹುದು ಅಂತ ಹೇಳ್ತದೆ. ತಾತ್ಪರ್ಯ ಇಷ್ಟೇ, ನಾವೆಲ್ಲರೂ ಕೈ ಜೋಡಿಸಿದರೆ ಖಂಡಿತವಾಗಿಯೂ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ವಂದಿಸುತ್ತಾ ಅವಕಾಶಕ್ಕಾಗಿ ವಂದನೆ. ಅದೇ ರೀತಿ ಪ್ರಪ್ರಥಮವಾಗಿ ನನ್ನ ಕುಲಸ್ವಾಮಿ ಮನಸ್ಸನ್ನಿಸುತ್ತಾ ಎಲ್ಲ ಧರ್ಮದ ದೇವತೆಗಳನ್ನು ಮನಸ್ಸನ್ನಿಸುತ್ತಾ ಇವತ್ತು ರಂಜಾನ್ ಕೂಟದ ಈ ಒಂದು ಪವಿತ್ರ ತಿಂಗಳಿನ ಈ ಶುಭ ಸಂದರ್ಭದಲ್ಲಿ ಬಹಳ ಅರ್ಥಪೂರ್ಣವಾಗಿ ನಮ್ಮ 3 ಮಂದಿ ಅತಿಥಿಗಳು ಮಾತಾಡಿದರು. ಅದರಲ್ಲಿ ಮಾತಾಡುವ ವಿಷಯ ಅಂದರೆ ಸ್ವಲ್ಪ ನಾನು ತಿಳಿದ ಮಟ್ಟಿಗೆ ಅಂದರೆ ಈ ಕಠೋರವಾದ ಈ ಒಂದು ವೃತ್ತಾಚರಣೆ ಒಂದು ತಿಂಗಳ ಈ ವೃತ್ತವನ್ನು ಮಾಡಿಕೊಂಡು ತುಂಬ ಪ್ರೀತಿಯಿಂದ ಅವರ ದೇವರಿಗೆ ಹತ್ತಿರವಾಗಿ ಅವರ ಪ್ರೀತಿ ವಿಶ್ವಾಸ ನಮಗೂ ಕೂಡ ಹಂಚಲಿಕ್ಕೆ ಒಂದು ಅವಕಾಶ ಮಾಡಿಕೊಡುವ ಒಂದು ಸದೃಢವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಪ್ರೀತಿಯಿಂದ ಎಲ್ಲರೂ ಸಹಭಾಗಿಯಾಗಿ ಬರಬೇಕು ಒಂದೇ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮಗಳನ್ನು ಅಳವಡಿಸಿದ್ದಾರೆ. ಅದಲ್ಲದೆ ನಮ್ಮಂಥ ಒಂದು ಈ ದೊಡ್ಡ ಸಮಾಜ ಭಾರತ, ಈ ಸಮಾಜದಲ್ಲಿ ಯಾವ ಜಾತಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವ ಭಾವವನ್ನು ಇಟ್ಟುಕೊಳ್ಳದೆ ನಮ್ಮ ಸಮಾಜದಲ್ಲಿ ಆ ವಿಶೇಷವಾದ ಶುಭ ಸಂದರ್ಭದಲ್ಲಿ ನಾವು ಕೂಡ ಪಾಲ್ಗೊಂಡು ಆ ಕುರಾನಲ್ಲಿ ಒಂದು ಮಾತು ಇರ್ತದೆ. ನಮ್ಮ ಪ್ರೊಫೆಸರ್ ಅಂತ ಹೇಳಿದರು, ನನ್ನ ಮನೆಯ ಹತ್ತಿರದಲ್ಲಿ ಬಡವಣೆ ಇದ್ದರೆ ಅವನು ಊಟ ಮಾಡೋ ಸಂದರ್ಭದಲ್ಲಿ ಅವನು ಕಷ್ಟದಲ್ಲಿರುವ ಪಕ್ಕದ ಮನೆ ನಾನು ಇಲ್ಲಿ ತುಂಬ ಊಟ ಮಾಡಲು ಅವನಿಗೆ ಕೊಡದಿದ್ದರೆ ಕುರಾನಲ್ಲಿ ಅದಕ್ಕೆ ಒಂದು ವಿಶೇಷವಾದ ಮಾತು ಇದೆ, ಕೊಡಲೇಬೇಕು, ಪದವನ್ನು ನಾವು ಗೌರವಿಸಬೇಕು. ಅದು ಅಲ್ಲದೆ ಶ್ರೀಮಂತರು ಇದ್ದವರು ಕೂಡ ಆ ಪದಗಳು ಯಾರಿಲ್ಲ ಅವರಿಗೆಲ್ಲ ದಾನ ಧರ್ಮ ಮಾಡುವುದು ಸಾಂಪ್ರದಾಯ ನಮ್ಮ ಕುರಾನಲ್ಲಿ ಹೇಳಿದೆ. ಈ ಇಂಥ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಮುಸ್ಲಿಂ ಧರ್ಮದಲ್ಲಿ ಮಾತ್ರ ಅಲ್ಲ, ಕ್ರಿಶ್ಚಿಯನ್ ಧರ್ಮದಲ್ಲಿಯೂ ಅದೇ ಹಿಂದೂ ಧರ್ಮದಲ್ಲಿಯೂ ಇದೆಲ್ಲ ದೇವರು ಎಂಬ ಒಂದೇ ಒಂದು ಪದದೊಂದಿಗೆ ನಾವೆಲ್ಲ ಪ್ರೀತಿಯಿಂದ ಸಂತೋಷದಿಂದ ಸಹಭಾಗಿಯಿಂದ ಬಾಳಿದರೆ ಮಾತ್ರ ಸಮಾಜ ಹಿಂದಕ್ಕೆ ಜೀವನವನ್ನು ದಾರಿಗೆ ಕೊಂಡರೆ ಅವಕಾಶ ಇರ್ತದೆ. ಆದ್ದರಿಂದ ನಾನು ಇಷ್ಟೇ ಹೇಳಬಲ್ಲೆ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಕ್ಕಾಗ ಸಮಯ ಹತ್ತಿರವಿರುವಂಥದ್ದು. ಇಂಥ ಒಂದು ಸೌಹಾರ್ದ ಕೂಟ ಎಲ್ಲ ಜಾತಿಯಲ್ಲಿ, ನಮ್ಮ ಹಿಂದೂಗಳಲ್ಲಿ, ಕ್ರಿಶ್ಚಿಯನ್ಗಳಲ್ಲಿ, ಇದೇ ರೀತಿ ಮುಸ್ಲಿಮರಲ್ಲಿ, ಬೌದ್ಧರಲ್ಲಿ, ಸಿಖ್ಖರಲ್ಲಿ ಎಲ್ಲ ಜಾತಿ ಒಂದೇ ರೀತಿಯಿಂದ ಇಂಥ ಅನುಭವ ಮಾಡುವ ಸಮಾಜಕ್ಕೆ ಈಗ ಅವರ ಪ್ರಥಮವಾಗಿ ಹೇಳಿದ್ರು, ಇದನ್ನು ಏನು ಮುಚ್ಚುಮರಿಲ್ಲ. ನಾವು ನಡೆಸ್ತೇವೆ ಮುಸ್ಲಿಮರಿದ್ದರೆ ಈಗ ನಾವು ಹತ್ತಿರವಾದಾಗ ಮುಸ್ಲಿಂ ಸಮಾಜಕ್ಕೆ ನಾವು ಧರ್ಮ ಏನು, ನಿತ್ಯ ಮದ್ರಸನ್ನು ಮಾಡುವಂಥ ಯಾವ ಒಂದು ಭಾಗವನ್ನು ಕಳಿಸ್ತಾರೆ ಎಲ್ಲ ನಮಗೆ ಗೊತ್ತಿದೆ. ಅದೇ ರೀತಿ ಪ್ರತಿ ಸಮಾಜಕ್ಕೆ ಅರಿವು ಮಾಡುವಂಥ ಒಂದು ಕೆಲಸವನ್ನು ನೀವು ಮಾಡಿದಿರಿ. ಅದರಲ್ಲದೆ ಇಂಥ ಒಂದು ಕೆಲಸ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಸೇರಿಸಿ ನಿಮ್ಮೊಟ್ಟಿಗೆ ಒಂದು ಪ್ರೀತಿಯಿಂದ ಇರೋದಕ್ಕೆ ನಾನು ನಿಮಗೆ ಅಭಾರಿಯಾಗಿದ್ದೇನೆ. ಅಷ್ಟು ಹೇಳುತ್ತಾ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಮಾತ್ರ ಎಟ್ಟೆ ಹಾಕಿ ಹೆಚ್ಚೆ ಬಿಟ್ಟು ನಾವು ಮಾತ್ರ ಹೇಳೋದು ಬಾಯಿ ಕೊಟ್ಟು
ದಾನ ಪಂಡ ನಮಗೆ ಕತ್ತು ಎಲ್ಲ ಅರ್ಥಿಸು ಪ್ರತಿ ದುಡ್ಡು ಯಾರು ಎದುರುಕೊಂಡ ಪ್ರತಿ ಒಂದು ದೇವಸ್ಥಾನ ಚರ್ಚಿ ಬಂದಿದೆ ಜೋಗ್ಲಿ ಒಂದು ಉಪದೇಶ ಕೊಟ್ಟು ಗುರು ಹಿರಿಯರಿಗೆ ದೇವರಿಗೆ ಪ್ರತಿಯೊಂದು ಆ ಕಾಲ ಹಿಂಸ ಬರಡೆ ಹತ್ತನೇ ಮುಳಿಪಾಡಿಯಲ್ಲಿ ಇಲ್ಲಬೇಕು ಕಾಸಿಸಿ ಒಂಜಿ ಒಂಜಿ ಉಯಿ ಒಂಜಿ ಕೆಲವು ಗೆಣಸು ಕೆರಗಿ ಕಾಸಿಸಿ ಒಂಜಿ ಮುಕ್ಕಲು ಒಂಜಿಸೆ ರಾಣಿ ಗಂಜಿಸಿ ಒಂಜೆ ರೂಪಾಯಿಗೆ ಒಂಜಿ ಮುಂದು ಶರ್ಟ್ ಬ್ಯಾಟಿಯನ್ನು ಪಣಿಯಲು ಹೋಗಿ ಆ ಕಾಲದಲ್ಲಿ ಪ್ರತಿ ಒರಿಯಲು ಒಂದು ದಾಲ ಹೆಚ್ಚಿಗೆ ಅಂತ ಪಂಪಡಿ ಕೋಯನ್ನ ದೇವರೇ ಕೋಯನ್ನ ಜೇಸು ಕೋಯನ್ನ ಅಲ್ಲ ಅಕ್ಕನ ಶರೀರ ಬಂತು ಅಕ್ಕಂದೆ ಯಾನಿತ್ತಿನ ಊರುಡು ಒಂಜಿ ಅಕ್ಕನ ಬಾಲೆಗೆ ಒಂದು ಬೊಕ್ಕೊಂಜಿ ಜಾಗದ ಅಕ್ಕನ ಬಾಲೆ ಮಿರಪುರನ ಆ ಪರಿಸರದ ಜಾಗ ಕೂಡ ಈ ಗುರುಕುಲು ಬಂದೇ ಧರ್ಮದ ಬಗ್ಗೆ ನಿಜವಾದ ಸಾಧ್ಯ ಪ್ರತಿಯೊಂದು ದೇವರನ್ನ ಕೈತಲ್ಲ ಮುಟ್ಟಲ್ಲ ಆಯ್ಕೆ ಮಾತಲ್ಲ ದೇವರನ್ನು ಮಾತಲ್ಲ ಬಿಟ್ಟಿದ್ದಾನೆ ಪುರಂದರದಾಸರು ಹೋಗಿ ಪಾತ್ರೆ ಬಂದವಾಗ ಹಾಗೆ ಅನ್ಕೊಂಡು ಅಲ್ಲಿದೆ ನನ್ನ ಮನೆ ಇಲ್ಲಿ ಬಂದೆ ನಾನು ಬೆಳೆಸ್ತೆ ರೈತಾರ್ಥ ಯಾರು ಗುರಿಕೋಡ ಪ್ರತಿ ವರಿಗಳ ನಿಮಿಷ ಗುರಿ ನಿಂಪುಗಳು ಗುರಿ ന്യൂസിലൻഡിൽ 2 മസീദ് ഫയറിംഗ് ആ പ്രധാനമന്ത്രി ಅಲ್ತ ಜನಕ್ಕಳು ಮಾಡ್ತಿನ ದುಡ್ಡು ನಾನು ನೆನ್ತೀನಿ ಇದು ಭಯೋತ್ಪಾದದ ಅಂತ್ಯ ಉನಗ ಶ್ರೀಲಂಕಾ ನಾನು ಎನ್ನುವುದು ಟೈಮ್ಸ್ ಐಕಿಯನ್ನು ಒಯ್ಯೇ ಪಾತ್ರ ಒಂಜಿ ಗುರು ಪಂಡೇಲಿ ನರಕಲ ಸ್ವರ್ಗಲು ಈ ಪಾಪ ಮಂತ್ರನೇ ನರಕ ಒಂಜಿ ಬೊಕ್ಕುನ ನರಕಕ್ಕೆ ಕಡಪುಣ ಆ ನರಕ ಬಂದಲ್ಲಿ ಏನಾವಂದು ಈ ನರಕಗೆ ಎನ್ನ ಕುಯಿಮಗೆ ಯಾವಂದ್ರೆ ಬೊಕ್ಕಂಜಿ ನರಕದ ಉದಾಹರಣೆ ಎಲ್ಪ ಈ ಭೂಮಿ ಎಲ್ಪ ಸಾವಿರ ಶಕ್ತಿ ಹೆಚ್ಚಿದ ಅನುಭವ ಅಂಚಿನ ಅವಾಗ ಈ ದರ್ಪಣ ಇವೆ ಮಾತ್ರ ಪಾಪ ಅಪ್ಪ ಏನಂದ್ರೆ ಆ ಪಾಪ ಈ ನರಕ ಬಿಡುದು ಆ ನರಕಕ್ಕೆ ಈ ನರಕ ಕಡಪಡು ಮೇಲೆ ಪಾಪ ಹೆಚ್ಚಿನ ಆ ಜನ ಇருந்து ಈಗ ಅರ್ಥ அப்ப இது எங்க அர்த்தம் தானே பண்ணா ஆதி எட்ட பாத்திர பண்ணா மூங்கில் ಲೋಕದ ಒಂದು ಮಾತೆ ಬಂದ ಪ್ರಧಾನ ಅಂತ ಜನಕ್ಕೆ ಈ ಗುಟ್ಟಡು ಮತ್ತೆ ಲೋಕ ಏರ್ಲಬ್ಬ ಇಚ್ಚಿನ ಭಯೋತ್ಪಾದ ಮಲ್ಪನೆ ಇಚ್ಚು ಆಯ್ತ ಮಧ್ಯೆ ಅಲ್ಪ ಚರ್ಚಿಗಳ ಆ ಇದಕ್ಲ ಇನ್ನು ಹೇಳ್ತಾ ಏನು ಕಂಪನಿ ಆ ನರಕ ಮುಖ ಈ ನರಕ ಹಿಂದೆ ಎಂಟು ಬಡಿಸಿ ಐಕ್ಯ ಮಾಡೋದು ಬಂದ ಆ ನರಕ ಬಹುಶಃ ಅಯನವಾದದ್ದು ನಮ್ಮ ಮನಸ್ಸಿಗೆ ಬರ್ತದೆ ಆ ನರಕಲ ಪಂಪಡಿಗೆ ಹಿಂದೆ ಎಂಟು ಬಡಿಸಿದ್ದು ಆ ದುಷ್ಟ ಶಕ್ತಿಗಳ ಈ ಭೂಮಿ ನಿಜವಾದ ಆ ಭೂಮಿ ಶಕ್ತಿ ಇಂದು ಪಂಡದೆ ನಾನು ಇಚ್ಛೆ ಹೋಗಿ ಮಾತಾಡೋದು ನಿಗುಲು ಗೆಡ್ಡೆ ಕಲ್ಪನ ಪ್ರತಿ ಒಂದು ಜನರ ನಮ್ಮ ಕರ್ನಾಟಕ ವಿಷಯವನ್ನು ಕೊಡಿಸಿ ಒಂದು ಧಾರ್ಮಿಕದ ಪ್ರತಿಯೊಂದು ಹೆಜ್ಜೆ ತೆಗೆದು ಒಂದು ಪುಸ್ತಕ ಮುಂಚೆನೇ ತರಗತಿದ 10ನೇ ತರಗತಿಯಿಂದ ಹೀಗೆ ಪ್ರತಿಯೊಂದು ಧರ್ಮದ ಗುರುಕುಲದಲ್ಲ ಪೇಜಾವರ ಸ್ವಾಮಿಲ ಅಷ್ಟಮಠದಲ್ಲ ಧರ್ಮಸ್ಥಳಲ್ಲ ನೀವು ಸೇರಿ ಪುಸ್ತಕ ಬಂದರೆ 1ನೇ ಕ್ಲಾಸ್ 10ನೇ ಕ್ಲಾಸ್ ಅಂತ ಒಂದು ಪುಸ್ತಕ ಕಂಪಲ್ಸರಿ ಈಗ ಇದ್ದೇ ನಮ್ಮ ನೆರಳಿದ ಒಂದು ಮರ ನಡುವ ಅವು ಅನ್ಸುತ್ತೆ ಅವು ಒಂದು ನಿಜವಾದ ಆಧ್ಯಾತ್ಮಿಕ ಒಂದು ಮರ ಖಂಡಿತವಾದ ಕೊಟ್ಟರೆ ಮೊಹಮ್ಮದ್ ಕುಂಜಿ ಈ ಎಂದು ಬಾಯಿ ಪಾತ್ರೆ ಗೊತ್ತಿಸಿ ಈಗ ಎಲ್ಲ ಸೇರಿ ಧರ್ಮಸ್ಥಳದ ಹೆಡ್ಡೆಲ್ಲ ಒಂದು ಪುಸ್ತಕ ಯಹೂದಿ ಧರ್ಮದಲ್ಲೂ ಉಪವಾಸದ ಕಲ್ಪನೆ ಇದೆ. ಅಂದರೆ ಜಗತ್ತಿನ ಎಲ್ಲ ಪ್ರಮುಖ ಧರ್ಮಗಳಲ್ಲೂ ಉಪವಾಸದ ಕಲ್ಪನೆ. ಇಸ್ಲಾಮಿನ ಉಪವಾಸ ಬಹಳ ಸಮಗ್ರವಾದ ಉಪವಾಸ ಮತ್ತು ಬಹಳ ಒಂದು ಅರ್ಥದಲ್ಲಿ ಬಹಳ ನಿಷ್ಠುರವಾದದ್ದು. ಯಾಕೆಂದ್ರೆ ಉಪವಾಸವನ್ನು ತರಬೇತಿ ಅಂತ ಹೇಳಲಾಗಿದೆ. ನೀವು ಧಾರಾಳ ಕಲಿಯಬೇಕಾದ ಒಂದು ಪಿರಿಯಡ್ ಇದೆ.
ಟ್ರೈನಿಂಗ್ ಪೀರಿಯಡ್ ಅಂತ ಯಾವ ಕ್ಷೇತ್ರದಲ್ಲೂ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ. ಟ್ರೈನಿಂಗ್ ಪೀರಿಯಡ್ ಅಂತ ಒಂದಿರ್ತದೆ. ಅದು ಯಾವ ಕ್ಷೇತ್ರದ ಟ್ರೈನಿಂಗ್ ಆಗಿರಲಿ, ಟ್ರೈನಿಂಗ್ ಪೀರಿಯಡ್ ಅಂದ್ರೆ ಸ್ವಲ್ಪ ನಿಷ್ಠುರಾಗಿರ್ತದೆ, ಅಷ್ಟು ಸುಲಭ ಅಲ್ಲ. ಆದ್ದರಿಂದ ಉಪವಾಸ ಸ್ವಲ್ಪ ನಿಷ್ಠುರ. ಸುಮಾರು 15 ಗಂಟೆಗಳು, ಪ್ರಭಾತ 4 ಗಂಟೆಯಿಂದ ಈಗ ಸೂರ್ಯಾಸ್ತಮಾನ ಸುಮಾರು 7 ಗಂಟೆಯ ತನಕ ಸುಮಾರು 15 ಗಂಟೆಗಳು ಅನ್ನಪಾನೀಯಗಳನ್ನು ತ್ಯಜಿಸುವುದು ಅಂದ್ರೆ ಅಷ್ಟು ಸುಲಭದ ಕೆಲಸ, ಬಹಳ ನಿಷ್ಠುರ. ಉಪವಾಸ ಯಾಕೆ ಅಂತ ಕುರಾನ್ ಕಲಿಸಿಕೊಟ್ಟಿದೆ. ಉಪವಾಸ ಒಂದು ದೊಡ್ಡ ಟ್ರೈನಿಂಗ್. ಉಪವಾಸದ ಬಹಳ ದೊಡ್ಡ ಉದ್ದೇಶ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಉಪವಾಸ ಅಂದ್ರೆ ನೀವು ಹೊಟ್ಟೆಗೆ ಮಾತ್ರ ಹಸಿವಿನಿಂದ ಇರಬೇಕಾದದ್ದಲ್ಲ, ನಿಮ್ಮ ಎಲ್ಲ ಅಂಗಾಂಗಗಳಿಗೂ ಉಪವಾಸ ಇರಬೇಕು. ನಿಮ್ಮ ನಾಲಿಗೆ, ನಿಮ್ಮ ಕಣ್ಣು, ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ, ನಿಮ್ಮ ಮಸ್ತಿಷ್ಕ, ನಿಮ್ಮ ಬುದ್ಧಿ, ಇದೆಲ್ಲ ಉಪವಾಸ ಆಚರಿಸಬೇಕು. ಅಂದರೆ ಎಲ್ಲಾ ರೀತಿಯ ಕೆಡುಕುಗಳಿಂದ, ಎಲ್ಲಾ ರೀತಿಯ ಮಾಲಿನ್ಯಗಳಿಂದ ದೂರ ಉಳಿಯುವುದೇ ಉಪವಾಸ. ಅಂದ್ರೆ ನೀವು ನಿಮ್ಮನ್ನು ನಿಯಂತ್ರಿಸಿಕೊಳ್ಳುವ ತರಬೇತಿಯ. ನಮಗೆ ಗೊತ್ತಿದೆ, ನಾವೆಲ್ಲವನ್ನು ಇವತ್ತು ಕಂಟ್ರೋಲ್ ಮಾಡ್ತಾ ಇದ್ದೇವೆ, ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡ್ತಾ ಇದ್ದೇವೆ ನಾವು. ದೊಡ್ಡ ದೊಡ್ಡ ಮೆಷಿನರೀಸ್ಗಳು, ಆಕಾಶ, ಸಾಗರ ಎಲ್ಲವನ್ನು ನಾವು ನಿಯಂತ್ರಿಸ್ತಾ ಇದ್ದೇವೆ. ಆದರೆ ನಾವು ಸೋತು ಹೋಗಿರುವುದು ನಮ್ಮನ್ನು ನಿಯಂತ್ರಿಸಲಿಕ್ಕೆ, ನಮ್ಮ ಮನಸ್ಸಿಗೆ ಕಡಿವಾಣ ಹಾಕಲಿಕ್ಕೆ, ನಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಸೋತು ಹೋಗ್ತಾ ಇದ್ದೇವೆ. ಇವತ್ತು ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೂ ಕಾರಣ ಅವರವರನ್ನು ನಿಯಂತ್ರಿಸುವಲ್ಲಿ ಮನುಷ್ಯ ಸೋತು ಹೋಗುವುದೇ ಹತ್ಯಾಕಾಂಡಗಳಿಗೆ, ಹಗೆತನಕ್ಕೆ, ರಕ್ತಪಾತಕ್ಕೆ, ಯುದ್ಧಕ್ಕೆ, ವಾಪಸ್ ಹಿಡಿಯುವುದಕ್ಕೆ, ಎಲ್ಲದಕ್ಕೂ ಕಾರಣ ಮನುಷ್ಯ ತನ್ನನ್ನು ತಾನು ನಿಯಂತ್ರಿಸುವಲ್ಲಿ ಸೋತು ಹೋಗುತ್ತಾ ಇದ್ದಾನೆ. ನೀವು ನಿಮ್ಮನ್ನು ನಿಯಂತ್ರಿಸದಿದ್ದರೆ ಮತ್ತೆ ನಿಮ್ಮನ್ನು ಪಿಶಾಚಿ ನಿಯಂತ್ರಿಸ್ತಾ ಇದೆ. ನಿಮ್ಮನ್ನು ಪಿಶಾಚಿ ನಿಯಂತ್ರಿಸ್ತಾ ಇದೆ. ಜಗತ್ತಿನ ಎಲ್ಲ ಧರ್ಮಗಳು ಪಿಶಾಚಿಯ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ. ಕುರ್ಆನ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಯಿತು, ಇನ್ನಹು ಲಕುಂ ಅದುವ್ವುನ್ ಮುಬೀನ್ ಅಂತ ಹೇಳಲಾಯಿತು. ಪೈಶಾಚಿಕತೆಯಿಂದ ನೀವು ದೂರ ಉಳಿಯಿರಿ, ಪೈಶಾಚಿಕತೆಯ ಗುಲಾಮರು ನೀವು ಆಗಬಾರದು. ಪಿಶಾಚಿ ನಿಮ್ಮ ಶತ್ರು, ಫತ್ತಖಿದೂಹು ಅದುವ್ವಾ ಅಂತ ಹೇಳಿ ಅವರನ್ನು ನೀವು ಶತ್ರುವಾಗಿಯೇ ಕಾಣಬೇಕು. ಎಂದೂ ಪಿಶಾಚಿ ನಿಮ್ಮ ಜೊತೆಗಾರ ಆಗಬಾರದು. ನಾವೆಲ್ಲ ತಪ್ಪಿದ್ದೇವೆ ಅಂತ ಕೇಳಿದ್ರೆ ನಮ್ಮ ಆಪ್ತ ಮಿತ್ರ ಇವತ್ತು ಪಿಶಾಚಿ. ಪೈಶಾಚಿಕತೆ ನಮ್ಮನ್ನು ನಿಯಂತ್ರಿಸ್ತಾ ಇದೆ. ನಮ್ಮ ಮನಸ್ಸು ಹಾಳಾಗಿದೆ, ನಮ್ಮ ಮನಸ್ಸು ದುಷ್ಟಾಗಿದೆ. ಆದ್ದರಿಂದಲೇ ಸಮಾಜದಲ್ಲಿರುವ ಎಲ್ಲಾ ಸಮಸ್ಯೆಗಳು ಉಂಟಾಗುವುದು ಅದು ನಿಮ್ಮ ಮನಸ್ಸು ಕೆಟ್ಟು ಹೋಯಿತು, ಮನಸ್ಸು ಶುದ್ಧ ಅಲ್ಲ. ಉಪವಾಸದ ಮೂಲಕ ನಿಮ್ಮ ಮನಸ್ಸು ಶುದ್ಧ ಆಗಬೇಕು ಎಂಬ ದೊಡ್ಡ ಪಾಠ ಕಲಿಸಿಕೊಳ್ಳ. ನಿಮ್ಮ ಮನಸ್ಸು ಶುದ್ಧ ಆಗಬೇಕು. ನಿಮ್ಮ ಆಸೆಗಳನ್ನು ನಿಯಂತ್ರಿಸುವುದು, ಮೋಹಗಳನ್ನು ನಿಯಂತ್ರಿಸುವುದು, ಇಚ್ಛೆಗಳಿಗೆ ಕಂಟ್ರೋಲ್ ಹಾಕುವುದು. ಹಾಗೆ ನಿಮ್ಮ ಮನಸ್ಸನ್ನು ಶುದ್ಧ ಮಾಡಿ ಒಳ್ಳೆಯ ಮನಸ್ಸಿರುವವರಾಗಬೇಕು. ಒಳ್ಳೆಯ ಮನಸ್ಸಿನ ವ್ಯಕ್ತಿತ್ವಗಳಿಂದ ಮಾತ್ರ ಒಳ್ಳೆಯ ಸಮಾಜ ನಿರ್ಮಾಣ ಸಾಧ್ಯ ಆಗ್ತದೆ. ಅವಿವೇಕತನದ ಜಗತ್ತಿನಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಪ್ರತಿಯೊಬ್ಬರು ಮಾತಾಡುವುದು ಅವಿವೇಕತನ, ಅವಿವೇಕತನ, ಪ್ರಬುದ್ಧತೆ ಇಲ್ಲದ ಸಮಾಜ ನಾವು ನೋಡ್ತಾ ಇದ್ದೇವಲ್ಲ ಏನೆಲ್ಲ ಆಗ್ತದೆ. ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳು ಅಂತ ಅನಿಸಿಕೊಂಡವರೇ ಅವರ ಮಾತುಗಳು, ಅವರ ಸ್ಲೋಗನ್ಸ್, ಅವರು ಕೊಡ್ತಿರುವ ಹೇಳಿಕೆಗಳು. ಗಾಂಧೀಜಿ ದೊಡ್ಡ ಚರ್ಚೆಯಲ್ಲಿದ್ದಾರೆ ಇವತ್ತು. ಗಾಂಧೀಜಿ ಅಂದ್ರೆ ಈ ದೇಶದ ಅಸ್ಮಿತೆ, ಈ ದೇಶದ ಅಸ್ಮಿತೆ. ಗಾಂಧೀಜಿಯನ್ನು ಕೊಂದವರನ್ನೇ ಪೂಜಿಸುವಂತಹ ಪರಿಸ್ಥಿತಿ, ಅಂತಹ ಹೇಳಿಕೆಗಳನ್ನು ಕೊಡುವ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಎನಿಸಿಕೊಂಡವರು. ನಾನು ಹೇಳುತ್ತಿರುವುದು ಅವಿವೇಕತನ, ಪ್ರಬುದ್ಧತೆ ಇಲ್ಲ ನಮ್ಮ ಸಮಾಜಕ್ಕೆ. ಇಂತಹ ಒಂದು ಸಮಾಜಕ್ಕೆ ಎಲ್ಲಿಂದ ವಿವೇಕ ಬರಬೇಕು, ಎಲ್ಲಿಂದ ನಿಮಗೆ ಪ್ರಬುದ್ಧತೆ ಸಿಗಬೇಕು? ಧಾರಾಳ ಅಭಿವೃದ್ಧಿ ಸಾಧಿಸಿದ್ದೇವೆ ನಾವು, ಧಾರಾಳ ಅಭಿವೃದ್ಧಿ, ಸೈನ್ಸ್, ಟೆಕ್ನಾಲಜಿ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲದರಲ್ಲೂ ಬಹಳ ಮುಂದುವರಿದಿದ್ದೇವೆ. ಆದರೆ ನಾವೆಲ್ಲ ಅವಲೋಕನ ನಡೆಸಬೇಕಾದ ಒಂದು ವಿಷಯ ಇದೆ. ಮನುಷ್ಯನನ್ನು ಮನುಷ್ಯನನ್ನಾಗಿ ಕಾಣಲು ನನಗೆ ಸಾಧ್ಯವಾಗುತ್ತಿದೆಯೇ ಎಂಬ ಅವಲೋಕನ ನಾನು ನೀವೆಲ್ಲರೂ ಮಾಡಬೇಕು. ಬಹಳ ಮುಂದುವರಿದವರು ನಾವೆಲ್ಲ, ಅದರಲ್ಲಿ ಯಾವ ಸಂಶಯವಿಲ್ಲ. ಆದರೆ ನನ್ನಂತಹ ಒಬ್ಬ ಮನುಷ್ಯನನ್ನು ಮನುಷ್ಯನನ್ನಾಗಿ ಕಾಣಲು ನನಗೆ ಸಾಧ್ಯವಾಗುತ್ತಾ ಇದೆ. ಈ ಜಗತ್ತಿನ ಅತ್ಯಂತ ದೊಡ್ಡ ಅಭಿವೃದ್ಧಿ ಯಾವುದು ಅಂತ ಕೇಳಿದ್ರೆ ನನ್ನ ಭಾಷೆಯಲ್ಲಿ ನಾನು ಹೇಳುವುದು,
ಈ ಜಗತ್ತಿನ ಅತ್ಯಂತ ದೊಡ್ಡ ಅಭಿವೃದ್ಧಿ, ಈ ಜಗತ್ತಿನ ಅತ್ಯಂತ ದೊಡ್ಡ ವಿಕಾಸ, ಮನುಷ್ಯನನ್ನು ಮನುಷ್ಯನನ್ನಾಗಿ ಕಾಣುವ ಆ ಸ್ಥಾನಕ್ಕೆ ನಾವು ಏರಬೇಕು. ಅದು ಈ ಜಗತ್ತಿನ ಅತ್ಯಂತ ದೊಡ್ಡ ಅಭಿವೃದ್ಧಿ, ಅದು ಈ ಜಗತ್ತಿನ ಅತ್ಯಂತ ದೊಡ್ಡ ವಿಕಾಸ. ಅದಕ್ಕಿಂತ ದೊಡ್ಡ ಅಭಿವೃದ್ಧಿ ಇಲ್ಲ ಸಹೋದರರು. ಆದ್ದರಿಂದ ಉಪವಾಸದ ಮೂಲಕ ನಿಮ್ಮ ಮನಸ್ಸು ಶುದ್ಧ ಆಗಬೇಕು ಎಂಬ ಪಾಠ ಕಲಿಸಿಕೊಡಲಾಯಿತು. ವೈಯಕ್ತಿಕವಾಗಿ ನೀವು ಪರಿಶುದ್ಧರಾಗಬೇಕೆಂಬುದು ಉಪವಾಸದ ದೊಡ್ಡ ಪಾಠ. ನಾನು ಮುಗಿಸ್ತಾ ಇದ್ದೇನೆ. ವೈಯಕ್ತಿಕವಾಗಿ ನೀವು ಹೇಗೆ ಎಂಬುದು ಬಹಳ ದೊಡ್ಡ ವಿಷಯ. ನೀವು ಸಾಮಾಜಿಕವಾಗಿ ಹೇಗೆ, ಯಾವ ಕಂಪನಿಯ ಷರತ್ತು ಹಾಕಿದ್ದೀರಿ, ಸಮಾಜದಲ್ಲಿ ನಿಮ್ಮ ಪೋಸ್ಟ್ ಯಾವುದು, ನೀವು ಯಾವ ಸಂಘಟನೆಯ ಮುಖ್ಯಸ್ಥ, ನೀವು ಯಾವ ಪ್ರಾರ್ಥನಾ ಕೇಂದ್ರದ ಮುಖ್ಯ ವ್ಯಕ್ತಿ, ಧರ್ಮಗುರು, ಇದರ ಆಚೆ ವೈಯಕ್ತಿಕವಾಗಿ ನೀವು ಹೇಗೆ, ಪರ್ಸನಲ್ ಆಗಿ ನಾನು ಹೇಗೆ, ನಾನು ಯಾವ, ಎಲ್ಲಿಯ ತನಕ ವೈಯಕ್ತಿಕವಾಗಿ ನೀವು ಪರಿಶುದ್ಧರಾಗುವುದಿಲ್ಲವೋ ಅಲ್ಲಿಯ ತನಕ ನೀವು ಧರ್ಮಗುರುವಾಗಿ, ಸಮಾಜ ಸೇವಕಾಗಿ, ಇನ್ನೊಬ್ಬಾಗಿ, ಬೇರೊಂದಾಗಿ ನಿಮ್ಮಿಂದ ಈ ಸಮಾಜ ನಾಶ ಆಗುವುದೇ ವಿನಃ ಒಳ್ಳೆಯದು ಖಂಡಿತ ಆಗುವುದಿಲ್ಲ. ಆದ್ದರಿಂದ ವೈಯಕ್ತಿಕವಾಗಿ ನಾವೆಲ್ಲ ಒಳ್ಳೆಯವರಾಗಬೇಕು. ನಾವು ಸಾಮಾಜಿಕವಾಗಿ ಬಹಳ ದೊಡ್ಡದಲ್ಲಿ ಮಾತಾಡ್ತಾ ಇದ್ದೇವೆ, ಆದರೆ ವೈಯಕ್ತಿಕವಾಗಿ ಯಾರೋ ಹೇಳಿದ್ರು ಮಹಿಳೆಯರ ಸಮಾನತೆಯ ಬಗ್ಗೆ ಕೆಲವರು ಭಾಷಣ ಮಾಡ್ತಾ ಇರ್ತಾರೆ, ಹೋರಾಟಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಅವನ ಹಣೆ ಬರ ಗೊತ್ತಾಗಬೇಕಾದ್ರೆ ಮನೆಗೆ ಹೋಗ್ಬೇಕು. ಅವನ ಪತ್ನಿಯೊಂದಿಗೆ ಅವ ಒಳ್ಳೆ ರೀತಿಯಲ್ಲಿ ವರ್ತಿಸುವುದಿಲ್ಲ. ಪತ್ನಿಯೊಂದಿಗೆ ಅವ ಇಲ್ಲಿಯ ತನಕ ಚೆನ್ನಾಗಿ ಮಾತಾಡಲಿಲ್ಲ. ಸಮಾಜದಲ್ಲಿ ಮಹಿಳಾವಾದಿಯಾಗಿ ಮಹಿಳೆಯರ ಪರವಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಇದು ಹಣೆ ಬರ ಇದ್ದದ್ದು ನೂರಾರಿನ ಸೊಸೈಟಿ. ಮುಟ್ಟಾಟಿಕೆಗಳು, ವಿರೋಧಾಭಾಸಗಳು. ನಾನು ಹೇಳುತ್ತಿರುವುದು ನಾವೆಲ್ಲ ಒಳ್ಳೆಯವರು. ಖಂಡಿತ ಇಂತಹ ಕಾರ್ಯಕ್ರಮಗಳಲ್ಲಿ ಒಳ್ಳೆಯವರು ಮಾತ್ರ ಸೇರ್ತಾರೆ. ನಮ್ಮ ಮನಸ್ಸು ಒಳ್ಳೆಯದಾಗಬೇಕು, ನಮ್ಮ ವ್ಯಕ್ತಿತ್ವ ಒಳ್ಳೆಯದಾಗಬೇಕು, ವೈಯಕ್ತಿಕವಾಗಿ ನಾವೆಲ್ಲ ಒಳ್ಳೆಯವರಾಗಬೇಕು. ಹಾಗೆ ವೈಯಕ್ತಿಕವಾಗಿ ನಾವೆಲ್ಲ ಒಳ್ಳೆಯವರಾದರೆ ಖಂಡಿತವಾಗಿಯೂ ಈ ಸಮಾಜವನ್ನು ತಿದ್ದಲಿಕ್ಕೆ ನಮಗೆ ಶಕ್ತಿ ಬರ್ತದೆ, ಸಾಮರ್ಥ್ಯ ಬರ್ತದೆ. ಉಪವಾಸ ಅಂತಹ ಪರಿಶುದ್ಧತೆಯನ್ನು, ಅಂತಹ ವೈಯಕ್ತಿಕ ಪರಿಶುದ್ಧತೆಯನ್ನು, ನಿಯಂತ್ರಣದ ಪಾಠವನ್ನು ನಮಗೆ ಕಲಿಸಿಕೊಡುತ್ತದೆ. ಈ ನಿಟ್ಟಿನಲ್ಲಿ ಉಪವಾಸ ಕಲಿಸಿಕೊಡುವ ನಿಯಂತ್ರಣ, ಉಪವಾಸ ಕಲಿಸಿಕೊಡುವಂತಹ ಪ್ರೀತಿ, ಇದು ಪ್ರೀತಿಯ ಉಪವಾಸ. ಕಡಲಾಯಿತು ನಿಮ್ಮೊಂದಿಗೆ ಯಾರಾದರೂ ಜಗಳಾಡಿದ್ರೆ, ಯಾರಾದರೂ ನಿಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸಿದರೆ, ನೀವು ನಾನು ಉಪವಾಸಿಗ ಅಂತ ಹೇಳಿ, ನಾನು ಉಪವಾಸಿಗ ಅಂತ ಹೇಳಿ ಜನರೊಂದಿಗೆ ಈ ತಿಂಗಳಲ್ಲಿ ಧಾರಾಳ ದಾನ ಧರ್ಮಗಳಿಗೆ ಬಹಳ ಶ್ರೇಷ್ಠತೆ ಇರುವ ತಿಂಗಳಿದು. ಜನರ ಕಷ್ಟ, ಜನರ ಸುಖ ತಿಳಿಯುವುದು, ಜನರನ್ನು ಪ್ರೀತಿಸುವುದು, ಹಾಗೆ ಮನುಷ್ಯರ ಮೂಲಕ ಮಾತ್ರ ದೇವರನ್ನು ತಲುಪಲು ಸಾಧ್ಯ ಅಂತ ಕುರಾನ್ ಕಲಿಸಿಕೊಟ್ಟಿದೆ. ಮನುಷ್ಯರನ್ನೆಲ್ಲ ಕೊಂದು, ಮನುಷ್ಯರಿಗೆಲ್ಲ ತೊಂದರೆ ಕೊಟ್ಟು, ಮನುಷ್ಯರ ರಕ್ತ ಹರಿಸಿ ನೀವು ದೇವರ ಸಂಪ್ರೀತಿ ಪಡೆಯುತ್ತೀರಿ ಅಂತ ತಿಳಿಯುವುದಾದರೆ ಅದು ಅತ್ಯಂತ ದೊಡ್ಡ ಮೂರ್ಖತನ. ಮನುಷ್ಯರ ಮೂಲಕ ಮಾತ್ರ ನಿಮಗೆ ದೇವರ ಸಂಪ್ರೀತಿ ಪಡೆಯಲು ಸಾಧ್ಯ. ಆದ್ದರಿಂದ ಉಪವಾಸದ ಈ ಮಾರ್ಗದರ್ಶನ, ಉಪವಾಸದ ಈ ಚಿಂತನೆಗಳು, ಇದೆಲ್ಲ ನಮ್ಮ ಮನಸ್ಸನ್ನು ಬೆಳಗಲಿ, ನಮ್ಮ ಮುಂದಿನ ಬದುಕಿಗೆ ಇದೆಲ್ಲವೂ ದಾರಿದೀಪವಾಗಿದೆ. ಸರ್ವಶಕ್ತನಾದ ಅಲ್ಲಾಹನನ್ನು ಸ್ತುತಿಸ್ತಾ ಇಲ್ಲಿ ಹಾಜರಿರುವಂತಹ ಗಣ್ಯಾತಿಗಣ್ಯ ಎಲ್ಲ ಅತಿಥಿಗಳಿಗೂ, ಅದೇ ರೀತಿಯಲ್ಲಿ ಭಾಗವಹಿಸಿದಂತಹ ಎಲ್ಲ ಗೌರವಾನ್ವಿತ ಹಿರಿಯರು, ಸಹೋದರ ಸಹೋದರಿಯರು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. What is it?